ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ನಮಸ್ಕಾರ ವೀಕ್ಷಕರೇ, ನಮ್ಮ ಟಿವಿ ಅರ್ಪಿಸುತ್ತಿರುವ ಹಾಗೂ ಯುನಿಟಿ ಹಾಸ್ಪಿಟಲ್ ಮಂಗಳೂರು ಇವರ ಪ್ರಾಯೋಜಕತ್ವದ ನೇರ ಪ್ರಸಾರ ಕಾರ್ಯಕ್ರಮ ಆರೋಗ್ಯ ಸ್ಪರ್ಶ. ಈ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ನಮ್ಮ ದೇಹದ ಆರೋಗ್ಯಕ್ಕಾಗಿ ಪೌಷ್ಟಿಕಾಂಶಯುಕ್ತ ಆಹಾರದ ಅವಶ್ಯಕತೆ ಎಷ್ಟು ಇದೆಯೋ ಅದೇ ರೀತಿ ನಮ್ಮ ದೇಹದ ರಕ್ತನಾಳಗಳಲ್ಲಿ ನಮ್ಮ ರಕ್ತ ಸಂಚಾರ ಸರಿಯಾಗಿ ಆಗದೇ ಇದ್ದಂಥ ಸಂದರ್ಭದಲ್ಲಿ ಅಷ್ಟೇ ಸಮಸ್ಯೆಗಳು ನಮ್ಮನ್ನು ಕಾಡುತ್ತವೆ. ಒಂದು ವೇಳೆ ಈ ರಕ್ತನಾಳಗಳಲ್ಲಿ ರಕ್ತ ಸಂಚಾರ ಸರಿಯಾಗದೇ ಇದ್ದಾಗ ನಮ್ಮ ಪ್ರಾಣಕ್ಕೆ ಕುತ್ತು ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ನಮ್ಮ ಕಾಲಿನಲ್ಲಿರುವಂತಹ ರಕ್ತನಾಳಗಳಲ್ಲಿ ರಕ್ತ ಸಂಚಾರ ಸರಿಯಾಗದೇ ಇದ್ದಾಗ ತುರಿಕೆ ಕಾಣಿಸಿಕೊಳ್ಳಬಹುದು, ಅಥವಾ ಒಂದು ರೀತಿಯ ಚರ್ಮದ ಬಣ್ಣ ಬದಲಾಗುವಂಥ ಸಾಧ್ಯತೆಗಳಿರಬಹುದು, ಅಥವಾ ಕಾಲಿನಲ್ಲಿ ಏನೋ ಒಂದು ರೀತಿಯ ನೋವು ಕಾಣಿಸಿಕೊಳ್ಳಬಹುದು. ಕೆಲವೊಂದು ಬಾರಿ ನೋವು ಇಲ್ಲದೇ ಇರಬಹುದು, ರಕ್ತನಾಳಗಳು ಉಬ್ಬಿರಬಹುದು. ಹೀಗೆ ಈ ರಕ್ತನಾಳಗಳು ಉಬ್ಬಿರುವಂಥ ಸಂದರ್ಭದಲ್ಲಿ ಯಾವ ರೀತಿಯ ಚಿಕಿತ್ಸೆಯನ್ನು ಪಡ್ಕೋಬೇಕು ಹಾಗೂ ಈ ರಕ್ತನಾಳಗಳ ಉಬ್ಬುವಿಕೆಗೆ ಕಾರಣ ಏನು, ಇವೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡೋದಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಯುನಿಟಿ ಹಾಸ್ಪಿಟಲ್ ಇಲ್ಲಿನ ಖ್ಯಾತ ಕನ್ಸಲ್ಟೆಂಟ್ ವ್ಯಾಸ್ಕ್ಯುಲರ್ ಆ್ಯಂಡ್ ಹಾಗೂ ಸರ್ಜನ್ ಆಗಿರುವಂತಹ ಡಾಕ್ಟರ್ ನರೇನ್ ಶೆಟ್ಟಿ. ಇವರನ್ನು ಇಂದಿನ ಈ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಾವು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ನಮಸ್ಕಾರ ಡಾಕ್ಟರ್. ನಮಸ್ಕಾರ ವೀಕ್ಷಕರೇ, ವೆರಿಕೋನ್ಸ್ ವೇನ್ಸ್ ಬಗ್ಗೆ ನಿಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ದಲ್ಲಿ ನೀವು ನಮ್ಮ ಈ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. ನಂಬರ್ ನಿಮ್ಮ ಟಿವಿ ಸ್ಕ್ರೀನಲ್ಲಿ ಬರ್ತಾ ಇದೆ, 2400-127 2400-727. ಈ ನಂಬರ್ಗೆ ನೀವು ಕರೆ ಮಾಡಬಹುದು. ಡಾಕ್ಟರ್, ಈಗ ವೆರಿಕೋನ್ಸ್ ವೇನ್ಸ್ ಹೇಳುವಂಥದ್ದು ಸಾಮಾನ್ಯವಾಗಿ ಎಷ್ಟೋ ಜನರಲ್ಲಿ ಕಾಡ್ತಾ ಇರುವಂತಹ ಸಮಸ್ಯೆ ಇದು. ಸೊ ಈ ವೆರಿಕೋನ್ಸ್ ವೇನ್ಸ್ ಅಂದರೆ ಏನು ಹಾಗೂ ಈ ವೆರಿಕೋನ್ಸ್ ವೇನ್ಸ್ ಬರಲು ಕಾರಣಗಳೇನು? ಈ ವೆರಿಕೋಸ್ ವೇನ್ಸ್ ಅಂದರೆ ನಮ್ಮ ಶರೀರದಲ್ಲಿ ಹೇಗೆ ವ್ಯವಸ್ಥೆ ಉಂಟಂದ್ರೆ ಎರಡು ತರದ ರಕ್ತನಾಳಗಳುಂಟು ನಮ್ಮ ಶರೀರದಲ್ಲಿ. ಒಂದು ಧಮನಿಗಳಂತ ಹೇಳ್ತೇವೆ, ದಟ್ ಈಸ್ ಯುವರ್ ಆರ್ಟರೀಸ್. ಇನ್ನೊಂದಂದ್ರೆ ವೇನ್ಸ್ ಅಂತ ಹೇಳ್ತೇವೆ, ಶಿರ. ಸೊ ಒಮ್ಮೆ ನಿಮ್ಮ ಹಾರ್ಟ್ ಅಲ್ಲಿ ಪಂಪ್ ಆದ ನಂತರ ಈ ಆಮ್ಲಜನಕ ಅಂದ್ರೆ ಆಕ್ಸಿಜನೇಟೆಡ್ ಬ್ಲಡ್ ಡೈರೆಕ್ಟ್ಲಿ ನಿಮ್ಮ ಧಮನಿಗಳ ಥ್ರೂ ಎಲ್ಲ ಅಂಗಗಳಿಗೆ ಹೋಗುತ್ತೆ. ಅದಾದ ನಂತರ ರಿಟರ್ನ್ ಬರುವುದು ಒಮ್ಮೆ ನಿಮ್ಮ ಅಂಗಗಳೆಲ್ಲ ಯೂಸ್ ಮಾಡಿದ ನಂತರ. ಸೊ ರಿಟರ್ನ್ ನಮ್ಮ ಡಿಆಕ್ಸಿಜನೇಟೆಡ್ ಬ್ಲಡ್ ಅಂತ ಹೇಳ್ತೇವೆ. ಅದು ರಿಟರ್ನ್ ಬರುವುದು ನಿಮ್ಮ ವೇನ್ಸ್ ಮೂಲಕ. ಸೊ ಈ ವೇನ್ಸ್ ಕರೆಕ್ಟಾಗಿ ಕೆಲಸ ಮಾಡಲಿಲ್ಲ, ಅಂದರೆ ಡ್ಯಾಮೇಜ್ ಆದರೆ, ಸೊ ಈ ವೇನ್ಸ್ ಉಬ್ಬುತ್ತವೆ. ಸೊ ಅದನ್ನು ನಾವು ಉಬ್ಬಿದ ರಕ್ತನಾಳಗಳು ಅಂತ ಹೇಳ್ತೇವೆ. ಓಕೆ, ಈ ಕಾಲಿಗೆ ಸಂಬಂಧಪಟ್ಟಂತೆ ಹಲವಾರು ಸಮಸ್ಯೆಗಳನ್ನು ನಾವು ಕಾಣ್ತೀವಿ. ಈ ವೆರಿಕೋನ್ಸ್ ವೇನ್ಸ್ ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ವೆರಿಕೋನ್ಸ್ ವೇನ್ಸ್ ಅಂತ ಹೇಳಬೇಕಿದ್ರೆ ಯಾವೆಲ್ಲ ಲಕ್ಷಣಗಳು ಅದರಲ್ಲಿ ಇರುತ್ತೆ? ಸೊ ಇದು ವೆರಿಕೋಸ್ ವೇನ್ಸ್, ಇದರಿಂದಾಗಿ ನಿಮಗೆ ಹಲವಾರು ಸಿಂಪ್ಟಮ್ಸ್ ಕಾಣ್ಬೋದು. ಫಸ್ಟ್, ಹಲವಾರು ಮಂದಿಯಲ್ಲಿ ಅದು ಬರೀ ಒಂದು ವೆರಿಕೋಸ್ ವೇನ್ಸ್ ಹಾಗೆ ಉಳಿಯುತ್ತದೆ ವಿದೌಟ್ ಎನಿ ಸಿಂಪ್ಟಮ್ಸ್. ಮತ್ತು ಕೆಲವರಲ್ಲಿ ಅದು ಕಾಲು ಸೆಳೆತ ಬರುತ್ತದೆ, ಲೆಗ್ ಪೇನ್, ಲೆಗ್ ಕ್ರ್ಯಾಂಪ್ಸ್ ಅಂತ ಹೇಳ್ತೇವೆ ನಾವು. ಮತ್ತು ಇನ್ನೊಬ್ಬರಲ್ಲಿ ಅದು ತುರಿಕೆ ಸ್ಟಾರ್ಟ್ ಆಗಿ ಆ ತುರಿಕೆಯಿಂದಾಗಿ ಅವರಿಗೆ ತುರಿಸಿ ಅಲ್ಸರ್ ಬರುವ ಚಾನ್ಸಸ್ ಉಂಟು. ನೀವು ಮತ್ತೆ ಕೆಲವರಲ್ಲಿ ಅದು ಕಾಲ್ ಬಣ್ಣ ಬದಲಾಗಿ ಅದು ಪರ್ಮನೆಂಟ್, ಅದು ಲೈಪೋಡರ್ಮಟೋಸ್ಕ್ಲಿರೋಸಿಸ್ ಅಂತ ಹೇಳ್ತೇವೆ. ಸೊ ಅದಾಗ್ಲಿಕ್ಕೆ ಕೂಡ ಚಾನ್ಸಸ್ ಉಂಟು. ಸೊ ದೀಸ್ ಆರ್ ದ ಸಿಂಪ್ಟಮ್ಸ್ ಆಫ್ ವೆರಿಕೋಸ್ ವೇನ್ಸ್. ಸೊ ಈ ವೆರಿಕೋನ್ಸ್ ವೇನ್ಸ್ ಹೇಳುವಂಥದ್ದು ಎಷ್ಟೋ ಕಾಂಪ್ಲಿಕೇಶನ್ಸ್ ಅನ್ನು ಕೂಡ ತಂದು ಹಾಕ್ತದೆ ಅಂತ ನಾವು ಕೇಳಿದ್ದೀವಿ. ಸೊ ವಾಟ್ ಆರ್ ದ ಕಾಂಪ್ಲಿಕೇಶನ್ಸ್ ಇನ್ವಾಲ್ವ್ಡ್ ಇನ್ ಇಟ್? ಈಗ ಈ ವೆರಿಕೋಸ್ ವೇನ್ಸ್ ಅನ್ನು ನೀವು ವಾಟ್ ಈಸ್ ವೆರಿಕೋಸ್ ವೇನ್ಸ್ ಅಂತ ಫಸ್ಟ್ ಅಂತ ಹೇಳಬೇಕಾದ್ರೆ, ಈಗ ನೀವು ತುಂಬಾ ಸಮಯದ ಮುಂಚೆ ಈ ವೆರಿಕೋಸ್ ವೇನ್ಸ್ ಬರೀ ಮನುಷ್ಯರಲ್ಲಿ ಮಾತ್ರ ಕಾಣುತ್ತೆ. ನಿಮಗೆ ಇದು ಪ್ರಾಣಿಗಳಲ್ಲಿ ಕಾಣಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಇದು ಇಟ್ ಈಸ್ ಅ ಕರ್ಸ್ ಆಫ್ ಇವಲ್ಯೂಷನ್ ಅಂತ ಹೇಳ್ತೇವೆ ನಾವು. ಕರ್ಸ್ ಆಫ್ ಇವಲ್ಯೂಷನ್ ಅಂದ್ರೆ 10,000 years ಬ್ಯಾಕ್ ಮನುಷ್ಯರು ಕೂಡ 4 ಕಾಲಲ್ಲಿ ನಡೀತಾ ಇದ್ರು. ಮತ್ತೆ ಒನ್ಸ್ ದೇ ಇವಾಲ್ವ್ ದೇ ಸ್ಟಾರ್ಟೆಡ್ ವಾಕಿಂಗ್ ಇನ್ 2 legs. ಸೊ ಆದ ಕಾರಣ ಈ ಗ್ರಾವಿಟಿ ಅಗೇನ್ಸ್ಟ್ ಪಂಪ್ ಮಾಡಬೇಕಾಗ್ತದೆ ಬ್ಲಡ್. ಸೊ ಈ ವೇನ್ಸ್ ಒಳಗೆ ಕವಾಟಗಳು ಇರುತ್ತೆ. ಕವಾಟ ಅಂದ್ರೆ ವಿ ಕಾಲ್ ಇಟ್ ವಾಲ್ವ್ಸ್ ಅಂತ. ಸೊ ಈ ವಾಲ್ವ್ಸ್ ಡ್ಯಾಮೇಜ್ ಆದ್ರೆ ಮತ್ತೆ ನಿಮ್ಮ ಬ್ಲಡ್ ಇಟ್ ಡಸಂಟ್ ಗೋ ಬ್ಯಾಕ್ ಟು ದ ಹಾರ್ಟ್, ಅದು ಪುನಃ ಕಾಲಲ್ಲಿ ಉಳಿಯುತ್ತದೆ ಅಂಡ್ ಇಟ್ ವಿಲ್ ರಿಸಲ್ಟ್ ಇನ್ ಪೂಲಿಂಗ್. ಸೊ ಮತ್ತೆ ಎಲ್ಲ ತರದ ಕಾಂಪ್ಲಿಕೇಶನ್ಸ್ ಬರ್ಲಿಕ್ಕೆ ಚಾನ್ಸ್ ಉಂಟು ಇದರಿಂದಾಗಿ. ನಾವು ಕೇಳಿದ್ದೀವಿ ಈ ವೆರಿಕೋನ್ಸ್ ವೇನ್ಸ್ ಇದ್ದಾಗ ಕೆಲವು ಸಲ ಎಕ್ಸ್ಪ್ಲೋಡ್ ಆಗುವಂಥ ಸಾಧ್ಯತೆಗಳು ಇದೆ ಅಂತ ಹೇಳಿ. ಇಸ್ ದಟ್ ಟ್ರೂ? ವೆರಿಕೋಸ್ ವೇನ್ಸ್ ನೀವು
ಟ್ರೀಟ್ ಮಾಡಲಿಲ್ಲ ಅಂದರೆ ಇಟ್ ವಿಲ್ ಪ್ರೋಗ್ರೆಸ್ ಇನ್ ಸೈಜ್ ದೊಡ್ಡದು ಆಗಿ ಮತ್ತೆ ಅಟ್ ಒನ್ ಡೇ ಅದು ಆಂಬ್ಯುಲೇಟರಿ ಪ್ರೆಷರ್ ಅಂತ ಹೇಳ್ತೇವೆ. ಸೊ ಈ ಆಂಬ್ಯುಲೇಟರಿ ಪ್ರೆಷರ್ ಇನ್ಕ್ರೀಸ್ ಆಗಿ ಸೊ ಆ ವ್ಯಾರಿಕೋಸ್ ವೈನ್ಸ್ ಮೈಟ್ ಬರ್ಸ್ಟ್ ಓಪನ್ ಆ್ಯಂಡ್ ಇಟ್ ವಿಲ್ ಕಾಸ್ ಟೊರೆನ್ಷಿಯಲ್ ಬ್ಲೀಡ್. ಇದು ಒಂದು ಲೈಫ್ ಥ್ರೆಟನಿಂಗ್ ಕಾಂಪ್ಲಿಕೇಶನ್ ಅಂತ ಹೇಳ್ಬೋದು, ಬಿಕಾಸ್ ವಿದಿನ್ ಅ ಸ್ಪ್ಯಾನ್ ಆಫ್ 30 seconds to 1 minute. ಸೊ ದೇ ಮೈಟ್ ಬ್ಲೀಡ್ ಅ ಲಾಟ್. ಸೊ ಆದ ಕಾರಣ ದಟ್ ಈಸ್ ಒನ್ ಆಫ್ ದ ಕಾಂಪ್ಲಿಕೇಶನ್ಸ್ ಆಫ್ ವ್ಯಾರಿಕೋಸ್ ವೈನ್ಸ್. ಓಕೆ. ಸೊ ಹಾಗಾದ್ರೆ ಈ ವೆರಿಕೋಸ್ ವೈನ್ಸ್ ಬರದೇ ಇರುವಾಗೆ ಏನಾದರೂ ಮುಂಜಾಗ್ರತಾ ಕ್ರಮವನ್ನು ತಗೊಳ್ಬೋದಾ? ಅಂದ್ರೆ ಈಗ ನಮ್ಮ ಜೀವನ ಶೈಲಿಯಲ್ಲಿ ಏನಾದರೂ ಬದಲಾವಣೆ ಮಾಡುವಂಥದ್ದು, ವ್ಯಾಯಾಮ, ಯೋಗ ಇದೆಲ್ಲ ಏನಾದರೂ ಯೂಸ್ ಆಗತ್ತಾ? ಹೌದು. ಈ ವ್ಯಾರಿಕೋಸ್ ವೈನ್ಸ್ ಯಾವ ಮಂದಿಗೆ ಎಫೆಕ್ಟ್ ಆಗ್ತದೆ ಅಂದರೆ ಈ ಲಾಂಗ್ ಸ್ಟ್ಯಾಂಡಿಂಗ್ ಪ್ರೊಫೆಷನ್ಸ್ ಅಂತ ಹೇಳ್ತೇವೆ. ಲಾಂಗ್ ಸ್ಟ್ಯಾಂಡಿಂಗ್ ಪ್ರೊಫೆಷನ್ಸ್ ಅಂದರೆ ನಿಮಗೆ ಕಾನ್ಸ್ಟೇಬಲ್ ಆರ್ ಬಸ್ ಕಂಡಕ್ಟರ್ಸ್ ಆರ್ ಟೀಚರ್ಸ್ ಆರ್ ಸರ್ಜನ್ಸ್. ಸೊ ಇವರ್ ಲಾಂಗ್ ಸ್ಟ್ಯಾಂಡಿಂಗ್ ಪ್ರೊಫೆಷನಲ್ಲಿ ಜಾಸ್ತಿ ಹೊತ್ತು ನಿಲ್ಲುವ ಕಾರಣ ಈ ಆಂಟಿ ಗ್ರಾವಿಟಿ ಫೋರ್ಸ್ ಜಾಸ್ತಿ ಇರುತ್ತೆ. ಆದ ಕಾರಣದಿಂದಾಗಿ ಇದು ಇಟ್ ವಿಲ್ ಡಿಸ್ಟ್ರಾಯ್ ದ ವಾಲ್ಸ್. ಸೊ ಇನ್ ದೀಸ್ ಪ್ರೊಫೆಷನ್ಸ್ ವಾಟ್ ವಿ ಅಡ್ವೈಸ್ ಇಸ್ ಸ್ಟಾಕಿಂಗ್ಸ್ ಅಂತ ಬರುತ್ತೆ. ಸೊ ವಾಟ್ ಇಸ್ ಕಾಲ್ಡ್ ಎಸ್ ಅದು ಕಾಲ್ಚೀಲ ಅಂತ ಹೇಳ್ತೇವೆ. ಸೊ ಅವರು ಸ್ಟಾಕಿಂಗ್ಸ್ ಅನ್ನು ವೆನ್ ಎವರ್ ದೇ ಆರ್ ವರ್ಕಿಂಗ್, ಅವ್ರು ಕೆಲಸ ಮಾಡುವಾಗ ವಿ ಅಡ್ವೈಸ್ ಯೂಸ್ ಆಫ್ ದಿ ಸ್ಟಾಕಿಂಗ್ಸ್. ಮತ್ತೆ ಅವರಿಗೆ ಈಗ ಫಾರ್ ಎಕ್ಸಾಂಪಲ್ ಪ್ರೆಗ್ನೆನ್ಸಿಯಲ್ಲಿ ಈ ಪ್ರೆಗ್ನೆಂಟ್ ಲೇಡೀಸ್ಗೆ ವಿ ಅಡ್ವೈಸ್ ಎಕ್ಸಸೈಸಸ್ ಲೈಕ್ ಅದು ಕಾಫ್ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ಅಂತ ಹೇಳ್ತೇವೆ. ಸೊ ಮತ್ತೆ ಪಂಪಿಂಗ್ ಎಕ್ಸಸೈಸಸ್ ಅಂತ ಹೇಳ್ತೇವೆ, ಸೈಕ್ಲಿಂಗ್ ಟೈಪ್ಸ್ ಆಫ್ ಎಕ್ಸಸೈಸಸ್, ಕಾಫ್ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್, ವಾಕಿಂಗ್ ಮಾಡಿ, ಯೋಗ ಮಾಡ್ಬೋದು. ಇದೆಲ್ಲ ದೀಸ್ ಆರ್ ಪ್ರಿವೆಂಟಿವ್ ಮೆಜರ್ಸ್ in people who are standing for a long time. But ಒಮ್ಮೆ ವ್ಯಾರಿಕೋಸ್ ವೇನ್ಸ್ ಬಂದ ನಂತರ there is very little you can do. ಒಮ್ಮೆ ಅದು ವಾಲ್ಸ್ ಡಿಸ್ಟ್ರಾಯ್ ಆದ ನಂತರ ಸೊ ಈ ಎಕ್ಸಸೈಸಸ್ ಆರ್ ಆಫ್ ಮಿನಿಮಲ್ ಯೂಸ್. ಸೊ ಪ್ರಿಕಾಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಪ್ರಿವೆನ್ಷನ್ ಇಸ್ ಬೆಟರ್. ಸಾರಿ, ಯಾ. ಅಂಡ್ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ ಆ ಸ್ಟಾಕಿಂಗ್ಸ್ ಬಗ್ಗೆ ನೀವು ಹೇಳಿದ್ರಿ, ಈಸ್ ಇಟ್ ಕಂಫರ್ಟೇಬಲ್ ಟು ವೇರ್? ಅಂದ್ರೆ ಅವರಿಗೆ ಬೇಕಾದ ಅದರಲ್ಲಿ ಸ್ಟಾಕಿಂಗ್ಸ್ ಅಲ್ಲಿ ಕೂಡ ನಾವು ಬೇಸ್ಡ್ ಆನ್ ನಿಮ್ದು ಡಿಸೀಸ್ ಪ್ರೋಗ್ರೆಷನ್ ಅಲ್ಲಿ ಸೊ ಅದರಲ್ಲಿ 3 ಟೈಪ್ಸ್ ಬರುತ್ತೆ, 1, 2, 3 ಅಂತ. ಸೊ ದಟ್ ಈಸ್ ಬೇಸ್ಡ್ ಆನ್ ದ ಪ್ರೆಷರ್. ಸಪೋಸ್ ನೀವು ಈಗ ಇನಿಷಿಯಲ್ ಸ್ಟೇಜಲ್ಲಿ ಇದ್ರೆ ನಾವು ಕ್ಲಾಸ್ 2 ಕ್ಲಾಸ್ 1 ಬರೀತೇವೆ. ದೊಡ್ಡ ನರ ಇದ್ರೆ ಪೋಸ್ಟ್ ಸರ್ಜರಿ ಎಲ್ಲ ಉಬ್ಬಿದ ಕಾಲುಗಳಲ್ಲೆಲ್ಲ ವಿ ರೈಟ್ ಕ್ಲಾಸ್ 3. ಸೊ ಅದರಲ್ಲಿ ಪ್ರೆಷರ್ ವಿಲ್ ಬಿ 40 to 60 millimeters of mercury. ಕ್ಲಾಸ್ 2 ಅಲ್ಲಿ 20 to 40 of mercury. ಸೊ ಡಿಪೆಂಡಿಂಗ್ ಆನ್ ದ ಸ್ಟೇಜ್ ಆಫ್ ವ್ಯಾರಿಕೋಸಿಟಿ ಕಾಲ್ಚೀಲ ಬರೀತೇವೆ. ಸೊ ಕೆಲವೊಮ್ಮೆ ಈ ಗಂಟ್ ಪ್ರಾಬ್ಲಮ್ ಎಕ್ಸ್ಟ್ರೀಮ್ಲಿ ಎಲ್ಡರ್ಲಿ ಪೀಪಲ್ಗೆ ಅವರಿಗೆ ಈ ಕಾಲ್ಚೀಲ ಹಾಕ್ಲಿಕ್ಕೆ ಕಷ್ಟ ಆಗುತ್ತೆ. ಸೊ ದಟ್ ಈಸ್ ವೆನ್ ವಿ ಅಡ್ವೈಸ್ ಸ್ಟಾಕಿಂಗ್ಸ್ ಅಂತ, ಬ್ಯಾಂಡೇಜಸ್ ಅಂತ ಹೇಳ್ತೇವೆ. ಈ ಸಿಂಪಲ್ ಕ್ರೇಪ್ ಬ್ಯಾಂಡೇಜ್ ಬರುತ್ತೆ. ಸೊ ಅವರನ್ನು ಅದನ್ನು ಕಳಿಸಿದ್ರೆ ನಾವು ಯೂಶ್ವಲಿ ವಿ ಟೀಚ್ ದಿ ಅಟೆಂಡರ್ಸ್. ಸೊ ದಟ್ ವಿಲ್ ಹೆಲ್ಪ್ ದೆಮ್ ಟು ಕಂಟ್ರೋಲ್ ವ್ಯಾರಿಕೋಸ್. ಓಕೆ. ಸೊ ಆ ಸ್ಟಾಕಿಂಗ್ಸ್ ಅನ್ನ ಅಥವಾ ಕ್ರೇಪ್ ಅನ್ನ ಇಡೀ ದಿನ ಅವರು ಹಾಕೊಂಡಿರ್ಬೇಕಾಗತ್ತೆ ಅಥವಾ ಏನಾದರೂ ಪರ್ಟಿಕ್ಯುಲರ್ ಟೈಮಿಂಗ್ಸ್? ಐಡಿಯಲಿ ನಾವು ಒಮ್ಮೆ ಬೆಡ್ ನಿಂತ ನಂತರ ಒನ್ಸ್ ವಿ ಅಡ್ವೈಸ್ ದೆಮ್ ಟು ಟೇಕ್ ಬಾತ್. ಸೊ ಆಫ್ಟರ್ ಬಾತ್ ಥ್ರೂ ಔಟ್ ದ ಡೇ ಟಿಲ್ ದೇ ಗೋ ಬ್ಯಾಕ್ ಟು ಬೆಡ್ ಅಂತ ಹೇಳ್ತೇವೆ. ಸೊ ರಾತ್ರಿ ಟೈಮ್ ಅವರು ಪುನಃ ಮಲಗುವ ತನಕ ಹಾಕೋದು ಅಡ್ವೈಸ್, ಯೂಶ್ವಲಿ ವಿ ಅಡ್ವೈಸ್. ಓಕೆ. ಡಾಕ್ಟರ್, ನೀವು ಗರ್ಭಿಣಿಯರ ಬಗ್ಗೆ ಹೇಳಿದ್ರಿ. ಸೊ ಹಾಗಿದ್ರೆ ವೆರಿಕೋಸ್ ವೈನ್ಸ್ ಹೇಳುವಂಥದ್ದು ಗರ್ಭಿಣಿಯಲ್ಲಿ ಬರುವಂಥ ಸಾಧ್ಯತೆ ಇದೆಯಾ? ಒಂದು ವೇಳೆ ಆ ಥರ ಇದೆ ಅಂತಾದರೆ ಅದಕ್ಕೆ ಏನು ಚಿಕಿತ್ಸೆಯನ್ನು ಕೊಡಬೇಕಾಗತ್ತೆ? ಆ್ಯಕ್ಚುಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಈ ವ್ಯಾರಿಕೋಸ್ ವೈನ್ಸ್ ಬರೀ ವ್ಯಾರಿಕೋಸ್ ಅಲ್ಲ, ಬರೀ ರಕ್ತನಾಳಗಳು ಅಲ್ಲ. ಸೊ ಎಲ್ಲ ಆರ್ಗನ್ಸ್, ಎಲ್ಲ ಅಂಗಗಳು ಉಬ್ಬುತ್ತವೆ ಮನುಷ್ಯನಲ್ಲಿ. ದಟ್ ಈಸ್ ಟು ಅಡ್ಜಸ್ಟ್ ಟು ದ ಪ್ರೆಗ್ನೆನ್ಸಿ. ಹೌದು. ಸೊ ಆ ಕಾರಣದಿಂದ ರಕ್ತನಾಳಗಳು ಕೂಡ ಉಬ್ಬುತ್ತವೆ. ದಟ್ ಡಸಂಟ್ ಮೀನ್ ಇಟ್ ಈಸ್ ಡಿಸೀಸ್ಡ್ ವೈನ್ ಅಂತ ಹೇಳ್ತೇವೆ. ಸೊ ಈ ಪ್ರೆಗ್ನೆನ್ಸಿಯಲ್ಲಿ ಇನ್ಸಿಡೆನ್ಸ್ ಕೇಳಿದ್ರೆ ಅಪ್ ಟು 50%, 2ರಲ್ಲಿ ಒಂದು ಮಹಿಳೆಯರಿಗೆ ಈ ಪ್ರೆಗ್ನೆನ್ಸಿಯಲ್ಲಿ ವ್ಯಾರಿಕೋಸ್ ವೈನ್ಸ್ ಕಾಣಿಸ್ತವೆ. ಶೇಕಡ 80% ಆಫ್ ದ ಟೈಮ್ಸ್ ಫಸ್ಟ್ 3 months ಅಲ್ಲಿ ಈ ವ್ಯಾರಿಕೋಸ್ ವೈನ್ಸ್ ವಿಲ್ ಕಮ್ ಬ್ಯಾಕ್ ಟು ನಾರ್ಮಲ್. ಆಫ್ಟರ್ ದಟ್ ಶೇಕಡ 20%ರಲ್ಲಿ 10% ಅವರಿಗೆ ಆ ವ್ಯಾರಿಕೋಸ್ ವೈನ್ಸ್ ಅದೇ ತರ ಉಳಿಯುತ್ತೆ. ಸೊ ಓನ್ಲಿ 10% ಆಫ್ ದೆಮ್ ವಿಲ್ ಪ್ರೋಗ್ರೆಸ್ ಟು ಫರ್ದರ್ ಡಿಸೀಸ್. ಸೊ ಆ 10% ಅನ್ನು ವಿ ಅಡ್ವೈಸ್ observation followed by treatment. ಓಕೆ. ದ ಟೈಮ್ ಆಫ್ ಪ್ರೆಗ್ನೆನ್ಸಿ ಯಾವ ರೀತಿ ಅವರಿಗೆ ಟ್ರೀಟ್ಮೆಂಟ್? ಅದಕ್ಕೆ ಏನಾದರೂ ಟೈಮ್ ಆಫ್ ಪ್ರೆಗ್ನೆನ್ಸಿ ಅಗೇನ್ ಈಗ ಇದು ಮೋರ್ ಸೊ 100% ಗ್ಯಾರಂಟಿ ಹೇಳ್ಬೋದು. ಈ ಅವಳಿ ಜವಳಿ ಟ್ವಿನ್ ಪ್ರೆಗ್ನೆನ್ಸೀಸ್ ಅಲ್ಲಿ ಈ ವ್ಯಾರಿಕೋಸ್ ವೈನ್ಸ್ ಚಾನ್ಸಸ್ ಆರ್ ಆಲ್ಮೋಸ್ಟ್ ಆಸ್ ಹೈ ಆಸ್ 100%. ಯಾಕೆಂದ್ರೆ ಅವರ ಅಬ್ಡಾಮಿನಲ್ ಪ್ರೆಷರ್, ಹೊಟ್ಟೆಯ ಪ್ರೆಷರ್ ಇನ್ಕ್ರೀಸ್ ಆದ ಕಾರಣ ವ್ಯಾರಿಕೋಸ್ ವೈನ್ಸ್ ಚಾನ್ಸಸ್ ಹೈ. ಸೊ ಈಗಿದ್ರೆ ನಾವು ಪ್ರೆಗ್ನೆನ್ಸಿ ಟೈಮಲ್ಲಿ ಆ ಕಾಲ್ ಚೀಲ ಅಡ್ವೈಸ್ ಮಾಡ್ತೇವೆ. ಮತ್ತೆ ಕಾಫ್ ಪಂಪ್ ಎಕ್ಸಸೈಸ್ ಅಂತ ಹೇಳ್ತೇವೆ. ಸೊ ಆ ಲೆಗ್ ಸ್ಟ್ರಾಂಗ್ ಮಾಡ್ಲಿಕ್ಕೆ ಎಕ್ಸಸೈಸ್, ಸ್ಕ್ವಾಟಿಂಗ್, ಈ ಎಕ್ಸಸೈಸ್ ಎಲ್ಲ ಹೇಳಿ ಸೊ ವಿ ಅಡ್ವೈಸ್ ದೆಮ್ ಸೇಫ್ ಡೆಲಿವರಿ. ಈ ಡೆಲಿವರಿ ಟೈಮಲ್ಲಿ ಕೂಡ ವಿ ಅಡ್ವೈಸ್ ಸ್ಟಾಕಿಂಗ್ಸ್. ಓಕೆ. ಡಾಕ್ಟರ್, ಈಗ ಈ ವೆರಿಕೋಸ್ ವೈನ್ಸ್ ಇದೆ ಅಂತ ಹೇಳಿ ನಾವು ಟೆಸ್ಟ್ ಮಾಡಬೇಕಿದ್ರೆ ಯಾವೆಲ್ಲ ಪರೀಕ್ಷೆಗಳ ಮೂಲಕ ಅವುಗಳನ್ನು ಕಂಡುಹಿಡಿಬಹುದು?
ನೋಡಿ ತುಂಬ ಮೆನಿ ಟೈಮ್ಸ್ ಏನಾಗ್ತದೆ ಅಂದರೆ ಬರೀ ಹೊರಗೆ ನರಗಳು ಕಾಣುವ ಇದರಿಂದ ಪೀಪಲ್ ಥಿಂಕ್ ಇಟ್ ಈಸ್ ವೆರಿಕೋಸ್ ವೇನ್ಸ್. ಸೊ ಹೊರಗಡೆ ಕಾಣೋದು ಜಸ್ಟ್ 10% ಆಫ್ ಇಟ್. ಸೊ ಇದಕ್ಕೆ ನಾವು ಒಂದು ಸಿಂಪಲ್ ಟೆಸ್ಟ್ ಮಾಡುತ್ತೇವೆ, ದಟ್ ಇಸ್ ಕಾಲ್ಡ್ ಡಾಪ್ಲರ್ ಅಂತ. ಅದು ನಾನ್ ಇನ್ವೇಸಿವ್, ಪೇನ್ಲೆಸ್. ಇಟ್ ಕ್ಯಾನ್ ಬಿ ಡನ್ ಆನ್ OPD ಬೇಸಿಸ್. ಸೊ ಆ ಡಾಪ್ಲರಿಂದ ನಮ್ಗೆ ಗೊತ್ತಾಗುತ್ತೆ ಎಷ್ಟು ನರ ಎಫೆಕ್ಟ್ ಆಗಿದೆ, ಯಾವ ನರ. ಈಗ ಮನುಷ್ಯನ ಕಾಲಲ್ಲಿ 2 ಥರದ್ದು ವೇನ್ಸ್ ಇದೆ. ಒಂದು ಆಳವಾದ ನರ, ದಟ್ ಇಸ್ ಡೀಪ್ ವೇನ್ಸ್ ಅಂತ ಹೇಳಿ, ಮೇನ್ ವೇನ್ಸ್. ಇನ್ನೊಂದು ಚರ್ಮದ ಅಡಿಯಲ್ಲಿರುವ ನರ, ದಟ್ ಈಸ್ ಸೂಪರ್ಫಿಷಿಯಲ್ ವೇನ್ಸ್ ಅಂತ ಹೇಳ್ತಾರೆ. ಇನ್ನೊಂದು ಈ ಆಳ ಮತ್ತೆ ಚರ್ಮದ ಅಡಿಯ ಇರುವ ನರ ಕನೆಕ್ಟ್ ಮಾಡುವ ವೇನ್, ದಟ್ ಇಸ್ ಕಾಲ್ಡ್ ಪರ್ಫರೇಟಿವ್ ವೇನ್ಸ್. ಸೊ ಯಾವ ವೇನ್ಸ್ಗೆ ಎಫೆಕ್ಟ್ ಆಗಿದೆ, ಸೂಪರ್ಫಿಷಿಯಲ್, ಡೀಪ್, ಪರ್ಫರೇಟರ್, ಬೇಸ್ಡ್ ಆನ್ ದ್ಯಾಟ್ ಆ ಡಾಪ್ಲರ್ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ. ಬೇಸ್ಡ್ ಆನ್ ದ್ಯಾಟ್ ವಿ ಕ್ಯಾನ್ ಅಸೆಸ್ ವಾಟ್ ಸ್ಟೇಜ್ ದ ಪೇಷಂಟ್ ಇಸ್ ಆನ್. ಸೊ ದಟ್ ಇಸ್ ವಾಟ್ ವಿ ಸೇ. ಓಕೆ. ಸೊ ಈಗ ಕಂಡು ಹಿಡಿದಂತಹ ಸಂದರ್ಭದಲ್ಲಿ ನಮಗೆ ಗೊತ್ತಾಯಿತು ವೆರಿಕೋಸ್ ವೇನ್ಸ್ ಇದೆ ಅಂತ ಹೇಳಿದ್ರೆ, ಆವಾಗ ವಾಟ್ ಆರ್ ದ ಆಲ್ಟರ್ನೇಟಿವ್, ಅವರಿಗೆ ಟ್ರೀಟ್ಮೆಂಟ್ ಯಾವುದೆಲ್ಲ ಇದೆ? ಯಾವ ಟ್ರೀಟ್ಮೆಂಟ್ ಇದರಲ್ಲಿ ಮೇನ್ಲಿ ವಿ ವುಡ್ ಸೇ 3 ಥರದ ಟ್ರೀಟ್ಮೆಂಟ್ ಇದೆ. ಸೊ ಫಸ್ಟ್ ಅಂದರೆ ವ್ಯಾರಿಕೋಸ್ ವೇನ್ಸ್ ನಾವು 5 ಸ್ಟೇಜಸ್ಗೆ ಕ್ಲಾಸಿಫೈ ಮಾಡ್ತೇವೆ. ಓಕೆ. ಸೊ ಫಸ್ಟ್ 2 ಸ್ಟೇಜಲ್ಲಿ ವಿ ಯೂಶ್ವಲಿ ಅಡ್ವೈಸ್ ಮೆಡಿಕಲ್ ಥೆರಪಿ ಮಾತ್ರ. ಈಗ ಖಾಲಿ ಸ್ಟಾಕಿಂಗ್ಸ್, ಈಗ ಬರೀ ತೊಡೆಯಲ್ಲಿ ಸ್ಪೈಡರ್ ವೇನ್ಸ್ ಅಂತ ಹೇಳಿದ್ವಿ, ಚಿಕ್ಕ ಚಿಕ್ಕ ನರಗಳು ಬಂದಿರೋವರಿಗೆ ವಿ ಜಸ್ಟ್ ಅಡ್ವೈಸ್ ವೇಟ್ ಆ್ಯಂಡ್ ವಾಚ್. ಯಾವ ಟ್ರೀಟ್ಮೆಂಟ್ ಕೂಡ ಅಡ್ವೈಸ್ ಮಾಡೋದಿಲ್ಲ. ಮತ್ತೆ ಕೆಲವರಿಗೆ ನಾವು ಫಸ್ಟ್ 1 and 2 ಸ್ಟೇಜಸ್ಗೆ ನಾವು ಟ್ಯಾಬ್ಲೆಟ್ಸ್ ಮತ್ತೆ ಸ್ಟಾಕಿಂಗ್ಸ್, ಕಾಲ್ಚೀಲ ಅಡ್ವೈಸ್ ಮಾಡ್ತೇವೆ. ಮತ್ತೆ 3, 4, 5 ಅಲ್ಲಿ ಇದರ್ ನಾವು ಓಪನ್ ಸರ್ಜರಿ ಅಂತ ಹೇಳ್ತೇವೆ, ಚರ್ಮ ಕೊಯ್ದು ಸರ್ಜರಿ ಮಾಡಿ ಆ ನರನ ಬಿಸಾಡೋದು. ಇನ್ನೊಂದಂದ್ರೆ ಲೇಸರ್ ಸರ್ಜರಿ, ಅದೆಲ್ಲ ಲೇಟೆಸ್ಟ್ ಟೆಕ್ನಾಲಜಿ. ಸೊ ದಟ್ ಈಸ್ ದ ಲೇಟೆಸ್ಟ್ ಟೆಕ್ನಾಲಜಿ, ಲೇಸರ್ ಸರ್ಜರಿ ಸರ್ಜರಿ. ಓಕೆ. ಸೊ ಇನ್ನು ಕೆಲವರಿಗೆ ಸ್ಕ್ಲಿರೋಥೆರಪಿ, ಬರೀ ಇಂಜೆಕ್ಷನ್ ಕೊಟ್ಟು ಆ ಗಾಯದ ಬದಿಯಲ್ಲಿ ಇಂಜೆಕ್ಷನ್ ಕೊಟ್ಟು ಆ ನರವನ್ನು ಡಿಸ್ಟ್ರಾಯ್ ಮಾಡುವ ಟೆಕ್ನಿಕ್ ಕೂಡ ಉಂಟು. ಓಕೆ. ಸೊ ಈ ಥರದ ಟೆಕ್ನಿಕ್ಸ್ ನಾವು ವಿ ಹ್ಯಾವ್ ವೇರಿಯಸ್ ಆಪ್ಷನ್ಸ್. ಓಕೆ. ಡಾಕ್ಟರ್, ಈಗ ಕೆಲವರು ಹೇಳ್ತಾರೆ, ಈಗ ಸರ್ಜರಿಗೆ ಹೋದರೆ ವೆರಿಕೋಸ್ ವೇನ್ಸ್ ಸಂದರ್ಭದಲ್ಲಿ ಸರ್ಜರಿ ಮಾಡಿದ ನಂತರ ಸರಿಯಾಗಿ ನಡೆಯೋದಕ್ಕಾಗಲ್ಲ, ಅಥವಾ ಏನೋ ಒಂದು ರೀತಿಯ ಕಾಲಿನ ನರಗಳಲ್ಲಿ ಏನೋ ವೀಕ್ನೆಸ್ ಅಥವಾ ನಡಿಲಿಕ್ಕೆ ಬಲ ಇಲ್ಲ ಥರ ಆಗ್ತಾ ಇರೋದು, ಮುಂದೆ ನಾರ್ಮಲ್ ಆಗಿರೋದಕ್ಕೆ ಆಗಲ್ಲ ಹೇಳುವಂತಹ ಥಾಟ್ ತುಂಬ ಜನರಲ್ಲಿ ಇದೆ. ಸೊ ಹಾಗಾಗಿ ಸರ್ಜರಿಗೆ ಹೋಗೋದಕ್ಕೆ ಸ್ವಲ್ಪ ಅದನ್ನು ಇಗ್ನೋರ್ ಮಾಡುವವರೇ ಜಾಸ್ತಿ. ಸೊ ಇರಲಿ, ಏನು ನೋವಿಲ್ಲ, ಹಾಗೆ ಇರಲಿ ಅಂತ ಹೇಳೋರು ಜಾಸ್ತಿ ಇದ್ದಾರೆ. ಸೊ ಅವರಿಗೆ ನೀವೇನು ಹೇಳ್ತೀರಾ? ಸೊ ಈ ವ್ಯಾರಿಕೋಸ್ ವೇನ್ ಸರ್ಜರಿ ಎಕ್ಸ್ಟ್ರೀಮ್ಲಿ ಸೇಫ್ ಸರ್ಜರಿ. ಆ ಥರದ ಕಾಂಪ್ಲಿಕೇಶನ್ಸ್ ವೆರಿ ರೇರ್. ಸೊ ಆ ಥರದ ಕಾಂಪ್ಲಿಕೇಶನ್ಸ್ ಬರಲ್ಲ. ಸೊ ಯೂಶ್ವಲಿ ಯಾಕೆ ಡಿಲೇ ಮಾಡ್ತಾರೆ ಅಂದರೆ ಈ ಪ್ರೊಸೀಜರನ್ನು ಮೆಜಾರಿಟಿ ಆಫ್ ದ ಟೈಮ್ಸ್ ಅವರಿಗೆ ಏನು ಸಿಂಪ್ಟಮ್ಸ್ ಏನು ಕಂಡು ಬರೋದಿಲ್ಲ. ಸೊ ಲಾಸ್ಟ್ ಸ್ಟೇಜಲ್ಲಿ ಕೆಲವರು ಬರ್ತಾರೆ, ದಟ್ ಈಸ್ ಅಲ್ಸರ್ ಇದ್ದ ಸ್ಟೇಜಲ್ಲಿ, ಅಲ್ಲಾದ್ರೆ ಬ್ಲೀಡಿಂಗ್ ಆದ ಸ್ಟೇಜಲ್ಲಿ. ಸೊ ಈ ಟೈಮಲ್ಲಿ ಸರ್ಜರಿ ಅನಿವಾರ್ಯ ಆಗಿರುತ್ತೆ. ಸೊ ಬಟ್ ಅದರಿಂದ ಈ ಸರ್ಜರಿಯಿಂದಾಗಿ ಬಲ ಇಲ್ಲದೆ ಆಗೋದು, ಆ ಥರ ಕಾಂಪ್ಲಿಕೇಶನ್ಸ್ ಕಂಡು ಬರೋದಿಲ್ಲ. ಇಟ್ಸ್ ಅ ಸೇಫ್ ಸರ್ಜರಿ. ಓಕೆ. ಸೊ ಲೇಸರ್ ಟ್ರೀಟ್ಮೆಂಟ್ ಬಗ್ಗೆ ಇವತ್ತು ನೀವು ಸಂಪೂರ್ಣ ಮಾಹಿತಿಯನ್ನು ಕೊಡಲಿಕ್ಕಿದ್ದೀರಾ. ಸೊ ಈ ಲೇಸರ್ ಟ್ರೀಟ್ಮೆಂಟ್ ಯಾವ ರೀತಿ ಕೊಡ್ತೀರಾ, ಇದರಲ್ಲಿರುವ ಸಾಧಕ ಬಾಧಕಗಳೇನೆಂಬುದರ ಬಗ್ಗೆ ನಮಗೆ ಹೇಳ್ತೀರಾ? ಇದು ಲೇಸರ್ ಅಂದರೆ ದ ಫುಲ್ ಫಾರ್ಮ್ ಕೇಳಿದರೆ ಇದು ಲೈಟ್ ಆಂಪ್ಲಿಫಿಕೇಶನ್ ಬೈ ಸಿಮ್ಯುಲೇಟೆಡ್ ಎಮಿಷನ್ ಆಫ್ ರೇಡಿಯೇಷನ್ ಅಂತ ಹೇಳ್ತೇವೆ. ದಿಸ್ ಇಸ್ ದ ಲೇಟೆಸ್ಟ್ ಟೆಕ್ನಾಲಜಿ ಇನ್ ಟ್ರೀಟಿಂಗ್ ವ್ಯಾರಿಕೋಸ್ ವೇನ್ಸ್. ಸೊ ಈ ಲೇಸರ್ ಹಲವಾರು ಕಡೆ ಯೂಸ್ ಮಾಡ್ತೇವೆ ನಾವು ಬಾಡಿಯಲ್ಲಿ. ಈವನ್ ಡರ್ಮೆಟಾಲಜಿ ಡಾಕ್ಟರ್ಸ್ ಯೂಸ್ ಮಾಡ್ತಾರೆ. ಮತ್ತೆ ನೀವು ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಲೇಸರ್ ಬಂದಿದೆ. ಅದೇ ಥರ ವ್ಯಾರಿಕೋಸ್ ವೇನ್ಸ್ಗೆ ಕೂಡ ನಾವು ಲೇಸರ್ ಯೂಸ್ ಮಾಡ್ತೇವೆ, ಬಟ್ ದಟ್ ಈಸ್ ಅ ಡಿಫ್ರೆಂಟ್ ಟೈಪ್ ಆಫ್ ಲೇಸರ್. ಸೊ ಇದು ದಿ ಅಡ್ವಾಂಟೇಜಸ್ ಅಂದರೆ ನೀವು ಈಗ ಸ್ಕಾರ್ಲೆಸ್ ಅಂತ ಹೇಳ್ಬೋದು. ಈಗ ನೀವು ಓಪನ್ ಸರ್ಜರಿ ಮಾಡಿದರೆ ಹಲವಾರು ಕಡೆ ನಾವು ಗಾಯ ಮಾಡಿ ಆ ನರಗಳಿಗೆ ಅಟ್ಲೀಸ್ಟ್ 6 ಇನ್ಸಿಷನ್ಸ್ ಹೇಳ್ತೇವೆ, 6 ಟೈಪ್ ಆಫ್ ಇನ್ಸಿಷನ್ಸ್ ಮಾಡಿ ಸೊ ಆ ಥರ ನರಗಳನ್ನ ಡಿಸ್ಟ್ರಾಯ್ ಮಾಡ್ತೇವೆ. ಸೊ ಈ ಲೇಸರಲ್ಲಿ ಈ ಗಾಯ ಮತ್ತೆ ಟಾಕೆಗಳು ಏನಿರೋದಿಲ್ಲ, ಸ್ಟಿಚಸ್ ಏನಿರೋದಿಲ್ಲ. ಸೊ ಬರೀ ಒಂದು ಚಿಕ್ಕ ಸೂಜಿಯಲ್ಲಿ ಲೇಸರ್ ಫೈಬರ್ ಪಾಸ್ ಮಾಡಿ ಎಂಟೈರ್ ವೇನ್ಸ್ ಅನ್ನು ಡಿಸ್ಟ್ರಾಯ್ ಮಾಡ್ತೇವೆ. ಓಕೆ ಡಾಕ್ಟರ್, ನಾವೀಗ ಒಂದು ಕ್ಲಿಪ್ಪಿಂಗ್ಸ್ ನೋಡ್ತಾ ಇದ್ದೇವೆ, ಅದು ಯಾವುದ್ರದ್ದು? ಅದು ಆಕ್ಚುಲಿ ಇದು ಅಡ್ವಾನ್ಸ್ಡ್ ಕಾಂಪ್ಲಿಕೇಶನ್ ಅಂತ ಹೇಳ್ಬೋದು, ವ್ಯಾರಿಕೋಸ್ ವೇನ್ಸ್ ಇದು. ಸೊ ಈಗ ನೋಡಿದ್ರೆ ನೀವು ಈಗ ಅದರಲ್ಲಿ ಗಾಯ ಕೂಡ ಕಂಡು ಬರುತ್ತೆ. ಸೊ ಆ ಗಾಯ ವ್ಯಾರಿಕೋಸ್ ವೇನ್ಸ್ ಇಂದ ಬಗ್ಗೆ ಬರುವ ಗಾಯ ಅದು ಬ್ಲ್ಯಾಕ್ ಕಲರ್ ಡಿಸ್ಕಲರೇಷನ್ ಅಂತ ಹೇಳ್ತೇವೆ. ಅದು ದಟ್ ಈಸ್ ಕಾಲ್ಡ್ ಲೈಪೋಡೆರ್ಮಟೋಸ್ಕ್ಲಿರೋಸಿಸ್. ಅದು ಒಂದು ಸಾರಿ ಆ ಚರ್ಮ ಬ್ಲ್ಯಾಕ್ ಆದ ನಂತರ ಇವನ್ ಆಫ್ಟರ್ ಸರ್ಜರಿ ಮಾಡಿದ್ರು ಕೂಡ ಅದು ಪುನಃ ಆ ಸ್ಟೇಜಿಗೆ ಬರೋದಿಲ್ಲ. ಸೊ ವಾಟ್ ವಿ ಅಡ್ವೈಸ್ ಇಸ್ ಬಿಫೋರ್ ಇಟ್ ಟರ್ನ್ಸ್ ಬ್ಲ್ಯಾಕ್ ಓನ್ಲಿ ವಿ ಅಡ್ವೈಸ್ ಮ್ಯಾನೇಜ್ಮೆಂಟ್. ಅದು ರಿವರ್ಸಿಬಲ್ ಪ್ರೋಸೆಸ್ ಅಲ್ಲ, ಒಮ್ಮೆ ಬ್ಲ್ಯಾಕ್ ಆದ ಚರ್ಮ ರಿವರ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಇಟ್ ಇಸ್ ವ್ಯಾರಿಕೋಸ್ ವೇನ್ ಸರ್ಜರಿ ಬ್ಲ್ಯಾಕ್ ಲೈಪೋಡೆರ್ಮಟೋಸ್ಕ್ಲಿರೋಸಿಸ್ ಮುಂಚೆ ಮಾಡಿದ್ರೆ ರಿಸಲ್ಟ್ಸ್ ಆರ್ ಬೆಟರ್, ವೂಂಡ್ ಹೀಲಿಂಗ್ ಇಸ್ ಬೆಟರ್ ಅಂತ ಹೇಳ್ತೇವೆ.
ಓಕೆ, ನೀವು ಲೇಸರ್ ಟ್ರೀಟ್ಮೆಂಟ್ ಬಗ್ಗೆ ಮಾತಾಡ್ತಿದ್ರಿ ಡಾಕ್ಟರ್. ವಿಲ್ ಕಂಟಿನ್ಯೂ ವಿತ್ ದ್ಯಾಟ್. ಲೇಸರ್ ಈಗ ಒನ್ ಆಫ್ ದಿ ಮೇಜರ್ ಅಡ್ವಾಂಟೇಜಸ್ ಆಫ್ ಲೇಸರ್ ಅಂತ ಹೇಳ್ಬೋದಂದ್ರೆ, ಈಗ ಇಟ್ ಈಸ್ ಮಿನಿಮಲಿ ಇನ್ವೇಸಿವ್ ಪ್ರೊಸೀಜರ್ ಅಂತ ಹೇಳ್ಬೋದು. ಸೊ ಇವತ್ತು ಮಾಡಿದ್ರೆ ನಾಳೆ ಡಿಸ್ಚಾರ್ಜ್ ಮಾಡಿ ಇಮಿಡಿಯೇಟ್ ಡಿಸ್ಚಾರ್ಜ್, ಮತ್ತೆ ರಿಕವರಿ ಟು ಟೈಮ್ ಕೂಡ ಇಸ್ ಜಸ್ಟ್ 1 day. ಓಪನ್ ಸರ್ಜರಿಯಲ್ಲಿ 1 ವಾರ ರಿಕವರಿ ಟೈಮ್ ಇರುತ್ತೆ, ಅನದರ್ 2 weeks ರೆಸ್ಟ್ ಅಡ್ವೈಸ್ ಮಾಡುತ್ತೆ. ಸೊ ದಟ್ ಕೈಂಡ್ ಆಫ್ ಥಿಂಗ್ ಇಸ್ ನಾಟ್ ದೇರ್ ಇನ್ ಲೇಸರ್ ಸರ್ಜರಿ. ದಟ್ ಈಸ್ ಒನ್ ಅಡ್ವಾಂಟೇಜ್. ಮತ್ತೆ ನಾವು ಸ್ಟಿಚ್ ಇನ್ಫೆಕ್ಷನ್ಸ್ ಕಂಡು ಬರೋದಿಲ್ಲ ಲೇಸರ್ ಸರ್ಜರೀಸ್ ಅಲ್ಲಿ. ಯು ಡೋಂಟ್ ಗೆಟ್ ಟು ಸಿ ಎನಿ ಸ್ಟಿಚ್ ಇನ್ಫೆಕ್ಷನ್ಸ್, ಮತ್ತೆ ಗಾಯ ಕಾಂಪ್ಲಿಕೇಶನ್ಸ್, ಮತ್ತೆ ಬ್ಲೀಡಿಂಗ್ ಚಾನ್ಸಸ್, ಇದೆಲ್ಲ ವೆರಿ ರೇರ್ಲಿ ವಿ ಸಿ ಇನ್ ಲೇಸರ್ ಸರ್ಜರೀಸ್. ಅಂಡ್ ಇಟ್ ಇಸ್ ಆಬ್ವಿಯಸ್ಲಿ ಕಾಸ್ಮೆಟಿಕಲಿ ಕೂಡ ಬೆಟರ್. ಸೊ ದೇರ್ ಇಸ್ ನೋ ಮಾರ್ಕ್ಸ್, ಯಾವ ಥರದ ಮಾರ್ಕ್ ಕೂಡ ಕಂಡು ಬರೋದಿಲ್ಲ ನಮ್ಮ ಸ್ಕಿನ್ ಅಲ್ಲಿ. ಸೊ ದಟ್ ಈಸ್ ದ ಬೆಸ್ಟ್ ಆಪ್ಷನ್ ಅಂತ ನೀವು ಹೇಳ್ತಾ ಇದ್ದೀರಾ? ಇಟ್ ಹ್ಯಾಸ್ ಇಟ್ಸ್ ಡಿಸ್ಅಡ್ವಾಂಟೇಜಸ್ ಅಂತ ಹೇಳ್ತೇನೆ ನಾನು. ಬಿಕಾಸ್ ಕೆಲವೊಮ್ಮೆ ಅಡ್ವಾನ್ಸ್ಡ್ ಡಿಸೀಸ್ಗೆ ಓಪನ್ ಸರ್ಜರಿ ಈಸ್ ದ ಗೋಲ್ಡ್ ಸ್ಟ್ಯಾಂಡರ್ಡ್. ಬಟ್ ಅರ್ಲಿ ಸ್ಟೇಜಸ್ ಅಂಡ್ moderately advanced disease we can 90% laser ಅಲ್ಲಿ we can treat through laser, but advanced disease ಗೆ we have to do open surgery combined it with sclerotherapy and other techniques. So that is ಓಕೆ ಡಾಕ್ಟರ್, ಈಗ ಜನರಿಗೆ ಎಷ್ಟು ಸಲ ಕನ್ಫ್ಯೂಷನ್ ಇರುತ್ತೆ. ಈ ವೆರಿಕೋಸ್ ವೇನ್ಸ್ ಬಂದಾಗ ಸಾಮಾನ್ಯವಾಗಿ ಹೀಗೆ ಜನರಲ್ ಫಿಸಿಷಿಯನ್ ಹತ್ರ ಹೋಗ್ಕೊಂಡು ಮತ್ತೆ ಕೊಂಡು ಹಾಗೆ ಬರ್ತಾರೆ. ಸೊ ಆದರೆ ದೇರ್ ಈಸ್ ಅ ಸಜೆಷನ್ ದ್ಯಾಟ್ ವೆಸ್ಕ್ಯುಲರ್ ಸರ್ಜನ್ಸ್ ಹತ್ರನೇ ಹೋಗಬೇಕು ಅಂತ ಹೇಳ್ತಾರೆ. ಸೊ ಯಾಕೆ ಆ ಥರ ಅವ್ರ ಹತ್ರನೇ ಹೋಗಬೇಕು, ಹಾಗೂ ಯಾವ ರೀತಿಯ ಟ್ರೀಟ್ಮೆಂಟನ್ನು ಅವರಿಗೆ ಬಿಗಿನಿಂಗ್ ಅದರಲ್ಲಿ ಕೊಡ್ತಾರೆ ಅವರಿಗೆ? ಈ ವ್ಯಾರಿಕೋಸ್ ವೇನ್ಸ್ ಎಂಬುದು ಈಗ ತುಂಬ ಕಾಮನ್ ಡಿಸೀಸ್. ಸೊ ಹಾಗಾಗಿ ದರ್ ಇಸ್ ಅ ಲಾಟ್ ಆಫ್ ಸ್ಪೆಷಾಲಿಟಿ, ತುಂಬ ಸ್ಪೆಷಾಲಿಟಿ ಡಾಕ್ಟರ್ಸ್ ಅದನ್ನು ಟ್ರೀಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಜನರಲ್ ಸರ್ಜರಿ ಡಾಕ್ಟರ್ಸ್ ಮಾಡ್ತಾರೆ, ಪ್ಲಾಸ್ಟಿಕ್ ಸರ್ಜರಿ ಡಾಕ್ಟರ್ ಮಾಡ್ತಾರೆ, ಚರ್ಮದ ಡಾಕ್ಟರ್ ಡರ್ಮಟಾಲಜಿಸ್ಟ್ ಮಾಡ್ತಾರೆ, ಮತ್ತು ಆಯುರ್ವೇದ ಡಾಕ್ಟರ್ಸ್ ಕೂಡ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಅವರು ಲೀಚ್ ಥೆರಪಿ ಟ್ರೈ ಮಾಡ್ತಾರೆ. ಸೊ ವ್ಯಾಸ್ಕ್ಯುಲರ್ ಸರ್ಜರಿ ಅಂದರೆ ನೋಡಿ, ವ್ಯಾಸ್ಕ್ಯುಲರ್ ಅಂದ್ರೇನೆ ರಕ್ತನಾಳ. ಸೊ ಆ ಹೆಸರಲ್ಲೇ ಉಂಟು ನಿಮಗೆ, ರಕ್ತನಾಳದ ಸ್ಪೆಷಲಿಸ್ಟ್ ಅಂತ. ಸೊ ವ್ಯಾಸ್ಕ್ಯುಲರ್ ಸರ್ಜನ್ ಡೇ ಟು ಡೇ ಈ ರಕ್ತನಾಳಗಳಿಂದ ಬರೋ ಕಾಂಪ್ಲಿಕೇಶನ್ ಮತ್ತೆ ಈ ರಕ್ತನಾಳಗಳ ಡಿಸಾರ್ಡರ್ಸ್ ಅನ್ನು ನಾವು ಟ್ರೀಟ್ ಮಾಡಲಿಕ್ಕೆ ಐ ಥಿಂಕ್ ವಿ ಆರ್ ಮೋರ್ ಸ್ಪೆಷಲೈಸ್ಡ್ ಇನ್ ಇಟ್. So I think vascular surgery is the apt specialty for varicose veins. So I think we are better equipped in treating varicose veins. ಓಕೆ, ಈಗ ಕೆಲವೊಂದು ಬಾರಿ ಎರಡೂ ಕಾಲುಗಳಲ್ಲಿ ವೆರಿಕೋಸ್ ವೇನ್ ಸಮಸ್ಯೆ ಬಂತು ಅಂತಂದ್ರೆ, ಸೊ ಅವಾಗ ಲೇಸರ್ ಟ್ರೀಟ್ಮೆಂಟ್ಗೆ ಅವ್ರೇನಾದರೂ ಬಂದರೆ, ಸೊ ಅದನ್ನು ಒಂದೇ ಸೆಟ್ಟಿಂಗಲ್ಲಿ ಮಾಡ್ತೀರಾ? ಎಟ್ ಅ ಟೈಮ್ ಟ್ರೀಟ್ಮೆಂಟ್ ಆಗುತ್ತೆ? ಆಕ್ಚುಲಿ ಇದು ಒಂದು ಮೇಜರ್ ಅಡ್ವಾಂಟೇಜ್ ಲೇಸರ್ ಸರ್ಜರಿಯಲ್ಲಿ. ಓಕೆ, ಈಗ ನೀವು ಎರಡು ಕಾಲಲ್ಲಿ ಪ್ರಾಬ್ಲಮ್ಸ್ ಇದ್ದರೆ ನಾವು ಯೂಶಲಿ ಓಪನ್ ಸರ್ಜರಿ ಅಡ್ವೈಸ್ ಮಾಡೋದಿಲ್ಲ. ಯಾಕೆಂದ್ರೆ ಅದರಲ್ಲಿ ಡೀಪ್ ವಿನಸ್ ಥ್ರೋಂಬೋಸಿಸ್ ಅಂತ ಹೇಳ್ತೇವೆ. ಅಂದ್ರೆ ನೀವು ಆಳವಾದ ರಕ್ತನಾಳಗಳು ಎಫೆಕ್ಟ್ ಆಗೋದು ಜಾಸ್ತಿ. ಸೊ ಅದು ಬ್ಲಾಕ್ ಆಗೋ ಚಾನ್ಸಸ್ ಇದೆ ನೀವು ಓಪನ್ ಸರ್ಜರಿ ಮಾಡಿದರೆ. ಆದರೆ ಈ ಲೇಸರ್ ಸರ್ಜರಿ ಮಿನಿಮಲಿ ಇನ್ವೇಸಿವ್ ಆದ ಕಾರಣ, ಅರ್ಲಿ ರಿಕವರಿ ಇರುವ ಕಾರಣ ಎರಡು ಕಾಲನ್ನ ಒಂದೇ ಸಮಯದಲ್ಲಿ ಟ್ರೀಟ್ಮೆಂಟ್ ಮಾಡ್ಬೋದು. ಸೊ ದಟ್ ಈಸ್ ದ ಮೈನ್ ಅಡ್ವಾಂಟೇಜ್ ಆಫ್ ಲೇಸರ್ ಸರ್ಜರೀಸ್. ಓಕೆ ಡಾಕ್ಟರ್, ನಾವು ಹಲವಾರು ಕ್ಲಿಪ್ಪಿಂಗ್ಸ್ ಅನ್ನೆಲ್ಲ ನೋಡಿದ್ವಿ. ಸೊ ವಿಲ್ ಹ್ಯಾವ್ ಅ ರಿಪಿಟೇಷನ್ ಆಫ್ ದ್ಯಾಟ್, ಅಂಡ್ ಅದು ಯಾವ ಥರ ಏನು ಅಂತ ನಮಗೊಂದು ಎಕ್ಸ್ಪ್ಲೇನ್ ಮಾಡ್ತೀರಾ? ಇದು ನೋಡಿ ನೀವು, ದಿಸ್ ಇಸ್ ಈ ಮಾರ್ಕಿಂಗ್ ಮಾಡಿದ ಜಾಗ, ಅದು ವ್ಯಾರಿಕೋಸ್ ವೇನ್ಸ್ ಅದು. ಸೊ ಈ ವ್ಯಾರಿಕೋಸ್ ವೇನ್ಸ್ ನೋಡಿ ತುಂಬ ದಪ್ಪ ಕಾಲ್ ಮೇಲಿಂದ ಕೆಳಗೆವರೆಗೆ ಆ ಗಾಯದವರೆಗೆ ಆ ವ್ಯಾರಿಕೋಸ್ ವೇನ್ಸ್ ಕಂಡು ಬರ್ತಾ ಇದೆ ನಿಮಗೆ. ಸೊ ಇದು ಈ ರೋಗಿಯಲ್ಲಿ ಇದು ಎಷ್ಟು ಎಫೆಕ್ಟ್ ಆಗಿತ್ತು ಅಂದರೆ, ಆ ಪಾದ ಮೂಮೆಂಟ್ ರೆಡ್ಯೂಸ್ ಆಗಿತ್ತು ಈ ವ್ಯಾರಿಕೋಸ್ ವೇನ್ಸ್ ಮತ್ತು ರಿಪೀಟೆಡ್ ಅಲ್ಸರೇಷನ್ ಇಂದಾಗಿ. ಸೊ ಅವರು ಬಂದಾಗ ಅಡ್ವಾನ್ಸ್ಡ್ ಸ್ಟೇಜಲ್ಲಿ ಇದ್ರು. ಸೊ ಈ ರೋಗಿಯನ್ನು ನಾವು ಆ್ಯಕ್ಚುಲಿ 2 ಸಿಟ್ಟಿಂಗಲ್ಲಿ ಆಪರೇಟ್ ಮಾಡಿದ್ವಿ. ಸೊ ದಿಸ್ ಇಸ್ ದ ಕಾಂಪ್ಲಿಕೇಶನ್. ಓಕೆ 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 ಡಾಕ್ಟರ್, ಈಗ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳುವಂತಹ ಸಮಯ. ವಿರಾಮದ ನಂತರ ಮತ್ತೆ ಭೇಟಿಯಾಗೋಣ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ವೀಕ್ಷಕರೇ, ವಿರಾಮದ ನಂತರ ಮತ್ತೆ ಆರೋಗ್ಯ ಸ್ಪರ್ಶ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಜೊತೆಗೆ ಇದ್ದಾರೆ ಡಾಕ್ಟರ್ ನರೇನ್ ಶೆಟ್ಟಿ. ಡಾಕ್ಟರ್, ಈಗ ನಾವು ಬ್ರೇಕ್ ತಗೊಳ್ಳೋಕ್ಕಿಂತ ಮುಂಚೆ ನಾವು ಈ ಲೇಸರ್ ಟ್ರೀಟ್ಮೆಂಟ್ ಬಗ್ಗೆ ಮಾತಾಡ್ಕೊಳ್ತಾ ಇದ್ವಿ. ಸೊ ಈ ಕೆಲವೊಂದು ಸರಿ ಹೇಳ್ತಾರೆ ಸರ್ಜರಿ ಮಾಡಿದಂಥ ಸಂದರ್ಭದಲ್ಲಿ ಮತ್ತೆ ಬರುವಂಥ ಸಾಧ್ಯತೆಗಳು ಇದೆ ಅಂತ ಹೇಳ್ತಾರೆ. ಸೊ ಈಸ್ ದಟ್ ಟ್ರೂ? ಅದು ವಾಟ್ ವಿ ಕಾಲ್ ಇಟ್ ರಿಕರೆನ್ಸ್ ಅಂತ ಹೇಳ್ತೇವೆ, ರಿಕರೆನ್ಸ್ ಆಫ್ ವ್ಯಾರಿಕೋಸ್ ವೇನ್ಸ್ ಅಂತ ಹೇಳ್ತೇವೆ.
ಸೊ ಈ ವ್ಯಾರಿಕೋಸ್ ವೇನ್ಸ್ ರಿಕರೆಂಟ್ ಎಷ್ಟು ಅಂತ ಹೇಳಿದರೆ 8% ಅಂತ ಹೇಳ್ತೇವೆ ನಾವು. ಓಕೆ ಸೊ 1 in 12 people can undergo recurrence, they can have a recurrence with the best of the hands. ಓಕೆ So if it is higher incidence is there, it will be 16 to 20% also a recurrence can be there. ಓಕೆ ಸೊ ಈ ಥರ ಚಾನ್ಸಸ್ ಉಂಟು. ಸೊ ಆ ರಿಕರೆನ್ಸ್ ವ್ಯಾರಿಕೋಸ್ ವೆನ್ಸ್ ಬಂದಾಗ ನಾವೇನು ಮಾಡ್ತೇವೆ ಅಂದರೆ ವಿ ಇವ್ಯಾಲ್ಯುವೇಟ್ ಫರ್ದರ್. ನಾವು CT ವಿನೋಗ್ರಾಮ್ ಮಾಡ್ತೇವೆ, ಮತ್ತೆ ಅಬ್ಡಾಮಿನ್ ಹೊಟ್ಟೆ ಎಕ್ಸಾಮಿನೇಷನ್ ಮಾಡ್ತೇವೆ. ಬಿಕಾಸ್ ಈ ಕಾರಣಗಳಿಂದಾಗಿ ಈ ರಿಕರೆನ್ಸ್ ಬರಲಿಕ್ಕೆ ಚಾನ್ಸ್ ಉಂಟು. ಈ ಆಳವಾದ ನರಗಳು ಬ್ಲಾಕ್ ಆದರೆ ಕೂಡ ನಿಮಗೆ ರಿಕರೆನ್ಸ್ ಬರಲಿಕ್ಕೆ ಚಾನ್ಸ್ ಉಂಟು. ಸೊ ದಟ್ ಈಸ್ ವೈ ವಿ ಇವ್ಯಾಲ್ಯುವೇಟ್ ಫರ್ದರ್. ಸೊ ಸೆಕೆಂಡ್ ಟೈಮ್ ಇಮಿಡಿಯೇಟ್ ಆಗಿ ನಾವು ಆಪರೇಷನ್ ಮಾಡಲಿಕ್ಕೆ ಅಡ್ವೈಸ್ ಮಾಡೋದಿಲ್ಲ. ಇವ್ಯಾಲ್ಯುವೇಟ್ ದ ಪೇಷಂಟ್, advise him some stockings, and then we will plan for the second surgery. ಓಕೆ ಡಾಕ್ಟರ್, ಈಗ ಕೆಲವರಲ್ಲಿ ಒಂದು ರೀತಿಯ ಭಯ ಇದೆ. ಏನು ಅಂತ ಹೇಳಿದರೆ, ನಮ್ಮನೇಲಿ ಅಜ್ಜನಿಗಿತ್ತು, ತಂದೆಗೆ ಬಂದಿದೆ, ನಮಗೂ ಬರುತ್ತಾ, ಸೊ ವಂಶ ಪಾರಂಪರ್ಯವಾಗಿ ಹಾಗೆ ಈ ರೋಗ ನಮಗೆ ಬರುತ್ತಾ ಅನ್ನುವಂಥ ಒಂದು ಜೆನೆಸಿಸಲ್ಲಿ ಬರುತ್ತಾ ಅಂತ ಹೇಳೋದು ಪ್ರಶ್ನೆ ಇದೆ. ಸೊ ಇದರ ಬಗ್ಗೆ ಏನು ಹೇಳ್ತೀರಾ? ಹೌದು, ಈ ವ್ಯಾರಿಕೋಸ್ ವೇನ್ಸ್ ಅನ್ನೋದು ಹೆರಿಡಿಟ್ರಿ ಅಥವಾ ಫೆಮಿಲಿಯಲ್ ಬರುತ್ತೆ. ಇಟ್ ಈಸ್ ಚಾನ್ಸಸ್ ಉಂಟು. ಸೊ ಈ ಥರದ ವ್ಯಾರಿಕೋಸ್ ವೇನ್ಸ್ ಜನರಲಿ 30-40 ಇಯರ್ಸ್ ವಯಸ್ಸಿನಲ್ಲಿ ಬರೋದಿಲ್ಲ. ಇದು ತುಂಬ ಯಂಗ್ ಏಜಲ್ಲಿ ಬರೋದು, ಅಂದರೆ ಟೀನೇಜಲ್ಲಿ ಕಂಡು ಬರುತ್ತೆ. ಮತ್ತು ಇನ್ ದೇರ್ 20s ಕೂಡ ವ್ಯಾರಿಕೋಸ್ ವೇನ್ಸ್ ಬಂದರೆ ನಾವು ಅದು ಫೆಮಿಲಿಯಲ್ ಅಂತ ವಿ ವಿಲ್ ಅಸ್ಯೂಮ್. ಸೊ ಹೌ ಟು ಕನ್ಫರ್ಮ್ ಇಟ್, ಅದಕ್ಕೆ ಜೆನೆಟಿಕ್ ಟೆಸ್ಟಿಂಗ್ ಹಲವಾರು ಟೆಸ್ಟಿಂಗ್ ಉಂಟು. ಬಟ್ ಅದು ಯೂಶಲಿ ನಾವು ಅಡ್ವೈಸ್ ಮಾಡೋದಿಲ್ಲ. ಸೊ ಈ ಥರ ಫೆಮಿಲಿಯಲ್ ವ್ಯಾರಿಕೋಸ್ ವೇನ್ಸ್ ಅನ್ನು ನಾವು ಮೋರ್ ಕನ್ಸರ್ವೇಟಿವ್ ಟ್ರೀಟ್ ಮಾಡಲಿಕ್ಕೆ ಟ್ರೈ ಮಾಡ್ತೇವೆ. ಬಿಕಾಸ್ ದ ರಿಕರೆಂಟ್ ಚಾನ್ಸಸ್ ಇನ್ ಫೆಮಿಲಿಯಲ್ ವ್ಯಾರಿಕೋಸ್ ವೇನ್ಸ್ ವಿಲ್ ಬಿ ರಿಯಲಿ ಹೈ. ಬಿಕಾಸ್ ಅವರ ಲೈಫ್ ಸ್ಪ್ಯಾನ್ ಕೂಡ ತುಂಬ ಲಾಂಗ್ ಉಂಟು. ಸೊ ಹೊಸ ರಕ್ತನಾಳಗಳು ಉಬ್ಬಿ ಪುನಃ ರಿಕರೆಂಟ್ ಆಗುವ ಚಾನ್ಸಸ್ ಹೈ. ಸೊ ಅವರ ಫೌಂಡೇಶನ್ ವೀಕ್ ಇರುತ್ತೆ, ವೆಸಲ್ ಫೌಂಡೇಶನ್ ಅಂತ ಹೇಳಿದ್ರೆ. ಈ ಕೊಲ್ಲಾಜಿನ್ ಅಂತ ಒಂದಷ್ಟು ಕೊಲ್ಲಾಜಿನ್ ಡೆಫಿಷಿಯನ್ಸೀಸ್ ಎಲ್ಲ ಇರುತ್ತೆ. ಸೊ ಆ ವೆಸಲ್ ಫೌಂಡೇಶನ್ ವೀಕ್ ಇದ್ದು ಇಲಾಸ್ಟಿಸಿಟಿ ವಿಲ್ ಬಿ ರಿಯಲಿ ಲಾಸ್ಟ್. ಸೊ ದಟ್ ಈಸ್ ವೈ ರಿಕರೆನ್ಸ್ ಇಸ್ ಹೈ ಇನ್ ಫೆಮಿಲಿಯಲ್ ಅಂಡ್ ಹೆರಿಡಿಟರಿ ವ್ಯಾರಿಕೋಸ್ ವೇನ್ಸ್. ಓಕೆ, ಸೊ ಹಲವಾರು ಕ್ಲಿಪ್ಪಿಂಗ್ಸ್ ಈ ವೆರಿಕೋಸ್ ವೇನ್ಸ್ ಬಗ್ಗೆ ಇದೆ. ಸೊ ಅದನ್ನು 1 by 1 ನೋಡ್ತಾ ಇದ್ರ ಬಗ್ಗೆ. ಸೊ ಇದು ನೋಡ್ಬೋದು ನೀವು. ಈಗ ಈ ವ್ಯಾರಿಕೋಸ್ ವೇನ್ಸ್ ಇಸ್ ಕ್ಲಾಸಿಕ್, ಇದು ವ್ಯಾರಿಕೋಸ್ ವೇನ್ಸ್ ಅಂತ ಹೇಳ್ಬೋದು ಇದು. ಸೊ ಇದರಲ್ಲಿ ನೀವು ನೋಡಿ ಪೈಪ್ ತರ, ಆರ್ ವಿ ಕಾಲ್ ಇಟ್ ಸರ್ಪಂಟೈನ್, ಸರ್ಪಾದಕವಾಗಿರುವ ವ್ಯಾರಿಕೋಸ್ ವೇನ್ಸ್. ಸೊ ಈ ಕಂಡೀಷನ್ ಇದು ಏನಂದ್ರೆ, ಈ ಬ್ಲಡ್ ಹಾರ್ಟಿಗೆ ಹೋಗೋ ಬದಲು ರಿಟರ್ನ್ ಆಗಿ ಕಾಲಿಗೆ ಬರ್ತಾ ಉಂಟು ಬಿಕಾಸ್ ಆಫ್ ವೀಕ್ನೆಸ್ ಆಫ್ ದ ವಾಲ್ಸ್. ಸೊ ಈ ಥರ ವ್ಯಾರಿಕೋಸ್ ವೇನ್ಸ್ ಕಂಪಲ್ಸರಿ ಕಾಂಪ್ಲಿಕೇಶನ್ಸ್ ಬರುತ್ತೆ ಇದರಿಂದ. ಸಮ್ ಡೇ ಇಟ್ ಮೈಟ್ ಬರ್ಸ್ಟ್ ಅಂಡ್ ಮತ್ತೆ ಬ್ಲೀಡಿಂಗ್ ಆಗುವ ಚಾನ್ಸಸ್ ಕೂಡ ಇದೆ. ಓಕೆ, ಸೊ ಇದು ಒನ್ ಆಫ್ ದಿ ಅಡ್ವಾನ್ಸ್ಡ್ ವ್ಯಾರಿಕೋಸ್ ವೇನ್ಸ್ ಅಂತ ಹೇಳ್ಬೋದು. ಇದು ವ್ಯಾರಿಕೋಸ್ ವೇನ್ಸ್ ಇಂದ ಆಗಿ ಬಂದ ಗಾಯ. ಇದು ಈ ಅಲ್ಸರ್ ಆಕ್ಚುಲಿ ಈ ರೋಗಿಯಲ್ಲಿ 10 ವರ್ಷದಿಂದ ಈ ಅಲ್ಸರ್ ಇತ್ತು. ಸೊ ಈ ಪ್ರಾಬ್ಲಮ್ ಇಂದಾಗಿ ಅವರಿಗೆ ಪಾದವನ್ನು ಅಲ್ಲಾಡಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ಇಫ್ ಯು ಕ್ಯಾನ್ ಸಿ, ಅದು ಆನ್ ಅಂಡ್ ಆಫ್ ಫಿನಾಮಿನಾ. ಅದು ಒಮ್ಮೆ ಗಾಯ ಒಣಗುತ್ತೆ, ಮತ್ತೆ ಇದು ಪುನಃ ಸರಿಯಾಗುತ್ತೆ, ಪುನಃ ಗಾಯ ಬರುತ್ತೆ. ಸೊ ಇದರಿಂದಾಗಿ ಅವರಿಗೆ ಸ್ಕಾರಿಂಗ್ ಆಗಿ ಅವರು ಆಂಕಲ್ ಮೂವ್ಮೆಂಟ್ ರಿಡ್ಯೂಸ್ ಆಗಿತ್ತು. ಸೊ ಇದನ್ನು ನಾವು ಅಲಾಂಗ್ ವಿತ್ ಪ್ಲಾಸ್ಟಿಕ್ ಸರ್ಜನ್ಸ್ ಹೆಲ್ಪ್ ತಗೊಂಡು ಮಾಡಿದ್ವಿ. ಸೊ ಹಿ ಈಸ್ ಪರ್ಫೆಕ್ಟ್ಲಿ ಫೈನ್ ನಾವು. ಸೊ ಆ ಥರ ಸ್ಕಾರ್ ಆಗಿರೋದು ಇಷ್ಟು ಅಡ್ವಾನ್ಸ್ ಸ್ಟೇಜಿಗೆ ಹೋಯ್ತು ಅಂತ ಹೇಳಿದ್ರೆ, ಅದನ್ನು ಮತ್ತೆ ಆ ಸ್ಕಾರ್ ಇದ್ದು ಅದು ರಿವಿಷನ್ ಅಂತ ಹೇಳ್ತೇವೆ ನಾವು. ಮತ್ತೆ ಹೀಲಿಂಗ್ ಕೂಡ ಬಹಳ ಕಷ್ಟ ಈ ರಿಪೀಟೆಡ್ ಸ್ಕಾರಿಂಗ್ ಇಂದಾಗಿ. ಯಾಕೆಂದ್ರೆ ಅಲ್ಲಿ ಬ್ಲಡ್ ಸಪ್ಲೈ, ರಕ್ತ ಸಂಚಾರ ಏನು ಇರುವುದಿಲ್ಲ ಆ ಸ್ಕಾರಿಂಗ್ ಝೋನ್ ಅಲ್ಲಿ. ಸೊ ಈ ತರ ಅಡ್ವಾನ್ಸ್ ಕಾಂಪ್ಲಿಕೇಶನ್ಸ್ ಪ್ರಿವೆನ್ಷನ್ ಮಾಡಿದ್ರೆ ಬೆಟರ್ ಅಂತ ನಾವು ಹೇಳ್ತೇವೆ. ಓಕೆ ಓಕೆ. ಸೊ ಇದು ಆಲ್ರೆಡಿ ನಾನು ಹೇಳಿದ್ದೇನೆ, ಇದು ಲೈಪೋಡೆರ್ಮಟೋಸ್ಕ್ಲೆರೋಸಿಸ್ ಅಂತ ವಿತ್ ವ್ಯಾರಿಕೋಸ್ ಅಲ್ಸರ್. ಸೊ ಇದು ನೀವು ನೋಡಿದ್ರು ತುಂಬಾ ರಕ್ತನಾಳಗಳು ಮತ್ತೆ ಕಾಣಿಸ್ತಾ ಇದ್ದಾವೆ. ಸೊ ಈ ರೋಗಿಯಲ್ಲಿ ಆಕ್ಚುಲಿ 3 ಸಲ ಸರ್ಜರಿ ಮಾಡಿದ್ರು. ಸೊ ಇದು 4ನೇ ಸಲ ನಮಗೆ ಬಂದರು. ಸೊ ದಿಸ್ ಇಸ್ ಅಡ್ವಾನ್ಸ್ಡ್ ರಿಕರೆಂಟ್ ವ್ಯಾರಿಕೋಸ್ ವೇನ್ಸ್. ಸೊ ಅವರಿಗೆ ಅವರ ಕ್ವಾಲಿಟಿ ಆಫ್ ಲೈಫ್ ಅಂತ ಹೇಳ್ತೇವೆ, ಇಟ್ ವಿಲ್ ಬಿ ಡ್ರಾಸ್ಟಿಕಲಿ ರೆಡ್ಯೂಸ್ಡ್. ಆ್ಯಂಡ್ ಅವರ ರೆಗ್ಯುಲರ್ ವರ್ಕ್ ಕೂಡ ಅವರು ಹಿ ವಾಸ್ ಫೈಂಡಿಂಗ್ ಇಟ್ ಡಿಫಿಕಲ್ಟ್ ಟು ವರ್ಕ್ ಆಲ್ಸೋ. ಸೊ ವಿ ಹ್ಯಾಡ್ ಟು ಫೈನಲಿ ಅಡ್ವೈಸ್ ಇಮ್ ಕನ್ಸರ್ವೇಟಿವ್ ಮಾತ್ರೆ. ಅದನ್ನು ಆಪ್ರೇಷನ್ ಸಜೆಸ್ಟ್ ಮಾಡಲಿಲ್ಲ, ಬಿಕಾಸ್ 4ನೇ ಸರಿ ಮಾಡಿದರೆ ಅವರ ಕಾಲಿಗೆ ಡ್ಯಾಮೇಜ್ ಆಗುವ ಚಾನ್ಸಸ್ ಹೈ ಇರುತ್ತೆ. ಸೊ ವಿ ಡಿಡ್ಂಟ್ ಆಪರೇಟ್.
ಇದು ತುಂಬಾ ಹೆಂಗಸರಲ್ಲಿ ಇದು ಕಂಡು ಬರುವುದು. ದಿಸ್ ಇಸ್ ಅ ಕ್ಲಾಸಿಕ್ ಎಕ್ಸಾಂಪಲ್ ಆಫ್ ಪೋಸ್ಟ್ ಪ್ರೆಗ್ನೆನ್ಸಿ ಕಂಡು ಬರುತ್ತೆ ಇದು ತೊಡೆಯಲ್ಲಿ. ಅಲ್ಲ, ಇದಕ್ಕೆ ನಾವು ಸ್ಪೈಡರ್ ವೇನ್ಸ್ ಅಂತ ಹೇಳ್ತೇವೆ, ರೆಟಿಕ್ಯುಲರ್ ವೇನ್ಸ್ ಅಂತ ಹೇಳ್ತೇವೆ. ಸೊ ಇದು ಯೂಶ್ವಲಿ ಪೋಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಕಂಡು ಬರುತ್ತೆ. ಅಂಡ್ ಇನ್ ಫೇರ್ ಸ್ಕಿನ್ ವೆಸ್ಟರ್ನ್ ಪಾಪ್ಯುಲೇಷನ್ ಅಲ್ಲಿ ಇದು ತುಂಬಾ ಜಾಸ್ತಿ. ಸೊ ಇದು ಕಾಸ್ಮೆಟಿಕಲಿ ಮೇನ್ಲಿ ಇದು ಕಾಸ್ಮೆಟಿಕ್ ಹೆಡೇಕ್ ಅಂತ ಹೇಳ್ತೇವೆ ನಾವು. ಸೊ ಕಾಸ್ಮೆಟಿಕಲಿ ಇಟ್ ವರೀಸ್ ದ ಲೇಡೀಸ್. ಸೊ ಇದಕ್ಕೆ ನಾವು ಸಿಂಪಲ್ ಟ್ರೀಟ್ಮೆಂಟ್ ಮಾಡುತ್ತೇವೆ. ವಿ ಡೋಂಟ್ ಸಜೆಸ್ಟ್ ಮೇನ್ ಸರ್ಜರಿ, ಮೇನ್ ವ್ಯಾರಿಕೋಸ್ ವೇನ್ ಸರ್ಜರಿ. ಸಿಂಪಲ್ ಸ್ಕ್ಲಿರೋಥೆರಪಿ ನಾವು ಅಡ್ವೈಸ್ ಮಾಡುತ್ತೇವೆ. ಓಕೆ ಓಕೆ. ಇದು ಆಲ್ರೆಡಿ ಆಗಲೇ ಹೇಳಿದೆ, ಇದು ಮೇಲಿಂದ ಕೆಳಗೆ ಎಲ್ಲ ರಕ್ತನಾಳಗಳು ಅಂದರೆ ಬೋತ್. ಈಗ ಚರ್ಮದ ಅಡಿಯಲ್ಲಿ 2 ಟೈಪ್ಸ್ ರಕ್ತನಾಳಗಳಿವೆ. ಒಂದು ಗ್ರೇಟ್ ಸಫಿನಸ್ ಸಿಸ್ಟಮ್ ಅಂತ ಹೇಳ್ತೇವೆ, ಇನ್ನೊಂದು ಶಾರ್ಟ್ ಸಫಿನಸ್. ಸೊ ಇವರಲ್ಲಿ 2 ರಕ್ತನಾಳಗಳು ಇನ್ಕಾಂಪಿಟೆಂಟ್, ಡಿಸ್ಟ್ರಾಯ್ಡ್, ಅದರ ಡ್ಯಾಮೇಜ್ ಆಗಿತ್ತು. ಸೊ ಆದ ಕಾರಣ ಅವರಿಗೆ ಅಲ್ಸರ್ ಬಂತು. ಓಕೆ. ಸೊ ಡಾಕ್ಟರ್, ಈಗ ವೆರಿಕೋಸ್ ವೈನ್ಸ್ ಹೇಳುವಂಥದ್ದು ಜನಸಾಮಾನ್ಯರಲ್ಲಿ ಎಷ್ಟು ಜನರಿಗೆ ಬರುವಂತಹ ಸಾಧ್ಯತೆಗಳಿವೆ? ಈ ವೆರಿಕೋಸ್ ವೇನ್ಸ್ ಎಂಬುದು ತುಂಬ ಕಾಮನ್ ಆಗಿ ಕಂಡು ಬರೋ ಕಂಡೀಷನ್ ಆ್ಯಕ್ಚುಲಿ. ಈಗ ನೀವು ಜನಸಾಮಾನ್ಯರು ಕೇಳಿದರೆ ಅರೌಂಡ್ 30%, ಶೇಕಡ 100ರಲ್ಲಿ 30% ಇನ್ಸಿಡೆನ್ಸ್ ವಿ ಸೇ ಆಫ್ ವ್ಯಾರಿಕೋಸ್ ವೇನ್ಸ್. ಅಂದರೆ 3ರಲ್ಲಿ 1 ವ್ಯಕ್ತಿಗೆ ವ್ಯಾರಿಕೋಸ್ ವೇನ್ಸ್ ಬಂದೇ ಬರುತ್ತೆ. ಸೊ ಹೆಂಗಸರಲ್ಲಿ ವ್ಯಾರಿಕೋಸ್ ವೇನ್ಸ್ ಇಸ್ ಮಚ್ ಮೋರ್ ವೆನ್ ಕಂಪೇರ್ಡ್ ಟು ಮೆನ್ ಅಂತ ಹೇಳ್ತೇವೆ. ದಟ್ ಈಸ್ ಮೆಜಾರಿಟಿ ಆಫ್ ದ ಟೈಮ್ಸ್ ಪ್ರೆಗ್ನೆನ್ಸಿಯಲ್ಲಿ ವ್ಯಾರಿಕೋಸ್ ವೇನ್ಸ್ ಬರುತ್ತೆ. ಓಕೆ ಓಕೆ. ಸೊ ದಟ್ ಇಸ್ ವೈ. ಓಕೆ ಡಾಕ್ಟರ್, ನೀವು ಸ್ಕಿಲೋಥೆರಪಿ ಬಗ್ಗೆ ಹೇಳಿದ್ರಿ. ಸೊ ಅದರ ಪ್ರಯೋಜನಗಳೇನು ಅಂತ ಹೇಳ್ತೀರಾ? ಈ ಸ್ಕ್ಲಿರೋಥೆರಪಿ ಎಂಬುದು ಒಂದು ಡ್ರಗ್ ಅಂತ ಹೇಳ್ಬೋದು. ಅದು ಇಂಜೆಕ್ಷನ್ ಫಾರ್ಮಲ್ಲಿ ಬರುತ್ತೆ ಆ ಸ್ಕ್ಲಿರೋಥೆರಪಿ. ಓಕೆ. ಅದನ್ನು ನಾವು ವೇನ್ಸ್ಗೆ ಡೈರೆಕ್ಟ್ ಆಗಿ ಇಂಜೆಕ್ಟ್ ಮಾಡುತ್ತೇವೆ. ಅದರಲ್ಲಿ ಫೋಮ್ ಅಂದರೆ ನಾವು ಬಬಲ್ಸ್ ಕ್ರಿಯೇಟ್ ಮಾಡಿ ಅದನ್ನು ಫೋಮ್ ಮೂಲಕ ನಾವು ಡೈರೆಕ್ಟ್ ವೇನ್ಸ್ಗೆ ಇಂಜೆಕ್ಟ್ ಮಾಡುತ್ತೇವೆ. ಇದು ಈ ಸ್ಕ್ಲಿರೋಥೆರಪಿ ಆಕ್ಚುಲಿ ಈ ಸರ್ಜರಿ ಅಲ್ಲ. ಇದು ಮೇನ್ ಅಡ್ವಾಂಟೇಜ್ ಅಂದರೆ ಇದು 1 ಗಂಟೆಯಲ್ಲಿ ಪೇಷಂಟ್ ರೋಗಿಯನ್ನು ಮನೆಗೆ ಕಲಿಸ್ಬೋದು ನಮಗೆ. ದಟ್ ಈಸ್ ಒನ್ ಆಫ್ ದ ಮೇಜರ್ ಅಡ್ವಾಂಟೇಜಸ್ ಆಫ್ ಸ್ಕ್ಲಿರೋಥೆರಪಿ. ಅದರ ಮೇಜರ್ ಡಿಸ್ಅಡ್ವಾಂಟೇಜ್ ಏನಂದರೆ ಇದರಲ್ಲಿ ಪುನಃ ರಿಕರೆನ್ಸ್ ಚಾನ್ಸಸ್ ಹೈ. ಸೊ ಈ ಸ್ಕ್ಲಿರೋಥೆರಪಿಯನ್ನು ನಾವು ಮೇನ್ ಸಿಸ್ಟಮ್ಗೆ ಯೂಸ್ ಮಾಡೋದಿಲ್ಲ. ಸೊ ದಟ್ ಈಸ್ ಒನ್ ಆಫ್ ದಿ ಅಡ್ವಾಂಟೇಜಸ್ ಆಫ್ ಸ್ಕ್ಲಿರೋಥೆರಪಿ. ಓಕೆ. ಸೊ ಈಗ ಒಂದು ವೇಳೆ ಸ್ಕಿಲೋಥೆರಪಿ ಇವತ್ತು ಮಾಡಿದ ಟ್ರೀಟ್ಮೆಂಟ್ ತಗೊಂಡ್ರು ಅಂತ ಆದರೆ, ಸೊ ಅದು ಒಂದ್ಸಲಕ್ಕೆ ಕಮ್ಮಿ ಆಗುತ್ತೆ. ಸೊ ಮತ್ತೆ ಅವರು ಬರಬೇಕು ಅಂತಂದ್ರೆ ಅಗೇನ್ ದ ಪ್ರಾಬ್ಲಮ್ ಅಂದ್ರೆ ಅದರಲ್ಲಿ ಸಿಟ್ಟಿಂಗ್ ಅಲ್ಲ, ಅಥವಾ 2 ಸಿಟ್ಟಿಂಗ್, 3rd ಸಿಟ್ಟಿಂಗ್ ಹಾಗೆ ಎಲ್ಲ ನಾವು ಆಸ್ ಅಂಡ್ ವೆನ್ ದ ವೇನ್ಸ್ ಆರ್ ಸೀನ್ ಅಗೇನ್ ನಾವು ಅದನ್ನು ಸ್ಕ್ಲಿರೋಥೆರಪಿ ಕೊಡ್ತಾನೆ ಇರುತ್ತೇವೆ. ಈ ಸ್ಕ್ಲಿರೋಥೆರಪಿ ನಾವು ಒಮ್ಮೆಲೆ ಮೋರ್ ದೆನ್ 20 ml ಯೂಶಲಿ ಸಜೆಸ್ಟ್ ಮಾಡೋದಿಲ್ಲ. ಅಂದ್ರೆ ಕಾಂಪ್ಲಿಕೇಶನ್ಸ್ ಆರ್ ಹೈಯರ್ ಅಂತ ಹೇಳ್ತೇವೆ. ಸೊ ಅದೇ ಒಂದು ಮೇಜರ್ ಡಿಸ್ಅಡ್ವಾಂಟೇಜ್. ಅದು ರಿಕರೆನ್ಸ್ ಚಾನ್ಸಸ್ ತುಂಬಾ ಹೈ ಈ ಸ್ಕ್ಲಿರೋಥೆರಪಿ. ಓಕೆ ಓಕೆ. ಸೊ ಅಂಡ್ ದಟ್ ಇಸ್ ದ ಮೇಜರ್ ಡಿಸ್ಅಡ್ವಾಂಟೇಜ್. ಓಕೆ. ಲೀಚ್ ಥೆರಪಿ ಅಂತ ಕೇಳಿದ್ದೀವಿ. ಸೊ ಇದರ ಬಗ್ಗೆ ಏನಂತ ಹೇಳ್ತೀರಾ? ಡಾಕ್ಟರ್, ಒಂದು ವಿರಾಮನ ತಗೊಂಡು ಮತ್ತೆ ಲೀಚ್ ಥೆರಪಿ ಬಗ್ಗೆ ಕಂಟಿನ್ಯೂ ಮಾಡೋಣ. ಸೊ ವೀಕ್ಷಕರಿಗೆ ಒಂದು ಸಣ್ಣ ವಿರಾಮದ ನಂತರ ಮತ್ತೆ ಭೇಟಿಯಾಗೋಣ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ವೀಕ್ಷಕರೇ, ವಿರಾಮದ ನಂತರ ಮತ್ತೆ ಆರೋಗ್ಯ ಸ್ಪರ್ಶ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸೊ ನಾವು ಬ್ರೇಕ್ಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಲೀಚ್ ಥೆರಪಿ ಬಗ್ಗೆ ಡಾಕ್ಟರ್ ಅದ್ರ ಬಗ್ಗೆ ಮಾತಾಡ್ತಾ ಇದ್ರು. ಸೊ ಡಾಕ್ಟರ್, ಏನಿದು ಲೀಚ್ ಥೆರಪಿ ಅಂದರೆ? ಈ ಲೀಚ್ ಥೆರಪಿ ಆ್ಯಕ್ಚುಲಿ ನಾವು ಯೂಸ್ ಮಾಡೋದಿಲ್ಲ. ಇಟ್ ಈಸ್ ಬೇಸಿಕಲಿ ಹೈ ಆನ್ ಡಿಮಾಂಡ್. ಈ ಆಯುರ್ವೇದ ಡಾಕ್ಟರ್ಸ್ ಪ್ರಾಕ್ಟಿಸ್ ದಿಸ್ ಲೀಚ್ ಥೆರಪಿ. ಇದರ ಕಾನ್ಸೆಪ್ಟ್ ಏನಂದರೆ, ಇಟ್ ಈಸ್ ಅನ್ ಇನ್ಬ್ರೆಡ್ ಲೀಚ್ ಅಂತ ಹೇಳ್ತೇವೆ. ದೇ ಗ್ರೋ ಇಟ್ ಇನ್ ದಿ ಫಾರ್ಮ್. ಆ್ಯಂಡ್ ಆ ಲೀಚ್ ಸಲೈವ ಅಂದರೆ ಲೀಚ್ ಸಲೈವದಲ್ಲಿ ಇಟ್ ಇಸ್ ದಿಸ್ ಥಿಂಗ್ ಕಾಲ್ಡ್ ಹಿರುಡಿನ್. ಸೊ ಹಿರುಡಿನ್ ಇಸ್ ಅ ಪೋಟೆಂಟ್ ಆ್ಯಂಟಿ ಕೋಯಾಗ್ಯುಲೆಂಟ್. ಸೊ ಇದರಿಂದಾಗಿ ಆ ಲೀಚ್ ಅಂದರೆ ಒಂದು ವರ್ಮ್ ಅಂತ ಹೇಳ್ಬೋದು. ಅದನ್ನು ಕಾಲಲ್ಲಿ ನರದ ಮೇಲೆ ಬಿಡ್ತಾರೆ. ಸೊ ಅರೌಂಡ್ 10 ml ವಿಡ್ರಾ ಮಾಡಿದ ನಂತರ ದೇ ಹ್ಯಾವ್ ದ ಅಂಡರ್ಸ್ಟ್ಯಾಂಡಿಂಗ್ ದಟ್ ದ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ಸ್ ಇನ್ ದಟ್ ಏರಿಯಾ. ಸೊ ಅದರಿಂದಾಗಿ ಆ ಅಲ್ಸರ್ ಫಾಸ್ಟಾಗಿ ಹೀಲ್ ಆಗುತ್ತೆ. ಸೊ ಇಸ್ ವಾಟ್ ದೇರ್ ಅಂಡರ್ಸ್ಟ್ಯಾಂಡಿಂಗ್ ಇಸ್. ಓಕೆ. ಇಫ್ ಇಟ್ ಈಸ್ ಲೀಚ್ ಥೆರಪಿ ಅಂದರೆ ಅವರು ಅಡ್ವಾನ್ಸ್ ಸ್ಟೇಜಲ್ಲಿ ಅಂಥ ಥೆರಪಿಗೆ ಹೋಗುವಂಥದ್ದು ಸರಿಯಾ ಅಂತ ಹೇಳಿ? ಅದು ಲೀಚ್ ಥೆರಪಿದು ಬೆನಿಫಿಟ್ಸ್ ಯು ಕ್ಯಾನ್ ಗೆಟ್ ಓನ್ಲಿ ವೆನ್ ಪೇಷಂಟ್ ಹ್ಯಾಸ್ ಅನ್ ಅಲ್ಸರ್. ಸೊ ಅಲ್ಸರಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡುವಂಥ ಬೆನಿಫಿಟ್ ಅದರದ್ದು. ಸೊ ಇಸ್ ವಾಟ್ ದೇ ಬಿಲೀವ್ ಇನ್. ಸೊ ಬಹುಶಃ ಒಬ್ರು ಕಾಲರ್ ಇದ್ದಾರೆ ಅಂತ ನೋಡ್ಕೊಳ್ಳೋಣ. ಹಲೋ ಹಲೋ
ಹಲೋ ನಮಸ್ತೆ. ನಮಸ್ತೆ ಮೇಡಮ್. ಡಾಕ್ಟರ್ ನರೇನ್ ಅವರು ನಮ್ಮ ಜೊತೆಗಿದ್ದಾರೆ, ನಿಮ್ಮ ಪ್ರಶ್ನೆಗಳನ್ನು ಕೇಳಿ. ಡಾಕ್ಟರ್ ಮಾತಾಡ್ಬೋದಾ? ಹಾಂ ಹೇಳಿ ಮಾತಾಡಿ. ಹೇಳಿ ಅವರೇ ಸರ್, ನನ್ನ ಸ್ವಾತಿ ಅಂತ. ಹೇಳಿ. ನನ್ನ ಸಿಸ್ಟರ್ ಆಲ್ರೆಡಿ ಈಗ 7 months. ಅವ್ರದ್ದು ಡ್ಯೂ ಡೇಟ್ ಇನ್ನು 2 months ಇದೆ. ಸೊ ಅವ್ರಿಗೆ ಆಲ್ರೆಡಿ ಸ್ವಲ್ಪ ಮೆಡಿಕಲ್ ಪೇನ್ ಪ್ರಾಬ್ಲಮ್ ಇದೆ. ಪ್ರೆಗ್ನೆನ್ಸಿಯಲ್ಲಿ ನೀವು ಹೇಳಿದ್ರೆ ವೆರಿಕೋಸ್ ಕಾಮನ್ ಅಂತ. ಸೊ ಹೇಗೆ ಟ್ರೀಟ್ ಮಾಡೋದು ಸರ್? ಅದು ಈಗಷ್ಟು ಹೇಳಿದೆ ನಾನು. ಆ್ಯಕ್ಚುಲಿ ಪ್ರೆಗ್ನೆನ್ಸಿಯಲ್ಲಿ ಕಾಮನ್ ಆಗಿ ವ್ಯಾರಿಕೋಸ್ ವೇನ್ಸ್ ಕಂಡು ಬರುತ್ತೆ. ಯಾಕಂದರೆ ಪ್ರೆಗ್ನೆನ್ಸಿಯಲ್ಲಿ ರಕ್ತನಾಳಗಳು ಉಬ್ಬುತ್ತವೆ ಮತ್ತು ಹೊಟ್ಟೆಯಲ್ಲಿ ಪ್ರೆಷರ್ ಕೂಡ ಜಾಸ್ತಿ ಇರುತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ. ಸೊ ಆದ ಕಾರಣ ನಾವು ಪ್ರಿಕಾಷನರಿ ಮೆಜರ್ಸ್ ವಾಟ್ ವಿ ಅಡ್ವೈಸ್ ಈಸ್ ನೀವು ಸ್ಟಾಕಿಂಗ್ಸ್ ಹಾಕಬೇಕು, ಅಂದರೆ ಕಾಲು ಚೀಲ. ಸೊ ಅದರಲ್ಲಿ ಕ್ಲಾಸ್ 2 ಸ್ಟಾಕಿಂಗ್ಸ್ ನಾವು ಅಡ್ವೈಸ್ ಮಾಡ್ತೇವೆ. ಸೊ ಇನ್ನೊಂದು ಏನಂದರೆ ಅವರು ರೆಗ್ಯುಲರ್ಲಿ ಎಕ್ಸಸೈಸ್ ಮಾಡಬೇಕು. ಲಿಂಬ್ ಸ್ಟ್ರೆಂಥನಿಂಗ್, ಅದು ಕಾಫ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಅಂತ ಹೇಳ್ತೇವೆ. ಸೊ ಸೈಕ್ಲಿಂಗ್ ಟೈಪ್ ಆಫ್ ಎಕ್ಸಸೈಸಸ್ ಆರ್ ಎಲ್ಸ್ ವಾಕಿಂಗ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ಸೊ ಲಾಂಗ್ ಸ್ಟ್ಯಾಂಡಿಂಗ್ ಅವಾಯ್ಡ್ ಮಾಡಬೇಕು ಅಂತ ಹೇಳ್ತೇವೆ. ಸೊ ದೀಸ್ ಆರ್ ಸಮ್ ಆಫ್ ದ ಮೆಜರ್ಸ್ ಯು ಕ್ಯಾನ್. ಹೌದು, ಅದು ಲೋವರ್ ಲಿಂಬ್ ಸ್ವೆಲ್ಲಿಂಗ್ ಪ್ರೆಗ್ನೆನ್ಸಿಯಲ್ಲಿ ಈಗ ನೀವು ಫ್ಲೂಯಿಡ್ ರಿಟೆನ್ಷನ್ ಅಂತ ಹೇಳ್ತೇವೆ. ಸೊ ಫ್ಲೂಯಿಡ್ಸ್ ಕೂಡ ಹೈ ಇರುತ್ತೆ. So some amount of swelling will be there, not just because of varicose veins. So other causes also can cause swelling in the lower limbs, is what we think. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಮೇಡಮ್. ಓಕೆ ಡಾಕ್ಟರ್, ನಾವಿವಾಗ ಈ ಮಸಾಜ್ ಥೆರಪಿ ಅಂತ ಹೇಳ್ತಾರೆ, ಮಸಾಜ್ ಮಾಡಿದಾಗ ವೆರಿಕೋಸ್ ವೇನ್ಸ್ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ಆ ಥರ ಮಸಾಜ್ ಥೆರಪಿ ವರ್ಕೌಟ್ ಆಗುತ್ತಾ ಅಂತ ಹೇಳಿ. ಬಹುಶಃ ಇನ್ನೊಂದು ಕಾಲ್ ಇದೆ ಅಂತ ನೋಡೋಣ. ಹಲೋ ಹಲೋ ನಮಸ್ತೆ. ನಮಸ್ತೆ. ಹಲೋ ನಮಸ್ತೆ. ಹೇಳಿ ಮೇಡಮ್. ಶೋರ್ ನರೇನ್ ಡಾಕ್ಟರ್ ಈಸ್ ಹಿಯರ್. ಹೇಳಿ. ಹಲೋ ಹೇಳಿ ಮೇಡಮ್. ಹೇಳಿ ಮೇಡಮ್. Yeah, tell me. Doctor, I'm from Bangalore. You're from? I'm from Bangalore. Yeah, tell me, madam. Doctor, I just wanted to take some advice from you. Yeah. Regarding this varicose vein, doctor. Yeah. My mother-in-law has got 6 years varicose vein, doctor. She's unable to come. Okay. So can you suggest me something, doctor? Some medicine or something? What should I do? Or should I come there? Is it symptomatic? Is she having severe pain in the legs? Severe, doctor. Severe. She's unable to walk. Oh. Doing all the talking and all that. Yeah. But still, she's around 75 years. Is she having back pain, which is? Yeah, doctor. That is the reason she comes down. Yeah. See, this back pain is with leg pain is not because of varicose veins. It is something called sciatica, what we say. So usually it is not because of varicose veins. Varicose veins might be visible, ಅವರಿಗೆ ಕಂಡು ಬಂದಿರಬಹುದು. ಬಟ್ ಅದು ಬ್ಯಾಕ್ ಪೇನ್ ಆ್ಯಂಡ್ ವ್ಯಾರಿಕೋಸ್ ವೇನ್ಸ್ ಆರ್ 2 ಡಿಫ್ರೆಂಟ್ ಎಂಟಿಟಿ. ಈ ಬ್ಯಾಕ್ ಪೇನ್ ಬರೋದು ನರ್ವ್ಸಿಂದಾಗಿ. ಈ ವ್ಯಾರಿಕೋಸ್ ವೇನ್ಸ್ ಇಂದ ಪೇನ್ ಯೂಶಲಿ ಬೆಳಗಿನ ಜಾವ ಇರೋದಿಲ್ಲ. ಅದು ಇಟ್ ವಿಲ್ ಬಿ ಯೂಶಲಿ ಇನ್ ದ ಈವ್ನಿಂಗ್. ಅರ್ಲಿ ಇನ್ ದ ಮಾರ್ನಿಂಗ್ ಪೇನ್ ಇಸ್ ಕಾಮನ್ಲಿ ಸಯಾಟಿಕಾ. ಸೊ ಐ ಥಿಂಕ್ ಐ ಅಡ್ವೈಸ್ ಯು ಟು ಕನ್ಸಲ್ಟ್ ಅ ನ್ಯೂರೋಸರ್ಜನ್. So, in Bangalore you can show it to a neurosurgeon. So they would advise you better. Okay, doctor. Thank you so much. Thank you. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಮೇಡಮ್. ಡಾಕ್ಟರ್, ನಾವು ಮಸಾಜ್ ಬಗ್ಗೆ ಮಾತಾಡ್ತಾ ಇದ್ವಿ. ಹೇಳಿ. ಸೊ ಈ ಮಸಾಜ್ ಮಾಡಿದಾಗ ಕಮ್ಮಿ ಆಗುತ್ತೆ ಅಂತ ಕೆಲವರಿಗೆ ನಂಬಿಕೆ ಇದೆ. ಸೊ ಇದು ನಿಜಾನ ಅಂತ ಹೇಳಿ. ಈ ವ್ಯಾರಿಕೋಸ್ ವೇನ್ಸ್ ಪ್ರಾಬ್ಲಮ್ ಮಸಾಜಿಂದ ಕಮ್ಮಿ ಆಗೋದಿಲ್ಲ. ಓಕೆ. ಬಿಕಾಸ್ ಮಸಾಜಿಂದ ಯೂಶಲಿ ನಿಮಗೆ ಕಮ್ಮಿ ಆಗುವಂಥ ಪ್ರಾಬ್ಲಮ್ಸ್ ಈಸ್ ಈ ನಿಮಗೆ ಮೂಳೆ ಪ್ರಾಬ್ಲಮ್ಸ್ ಇದ್ದರೆ, ಅಂದರೆ ಮಸಲ್ ಕ್ರ್ಯಾಂಪ್ಸ್ ಇದ್ದರೆ, ಓಕೆ, ಅಲ್ಲದಿದ್ದರೆ ನಿಮಗೆ ಬೆನ್ನು ಪ್ರಾಬ್ಲಮ್ಸ್ ಇದ್ದರೆ ಈ ಮಸಾಜ್ ಥೆರಪಿ ಯೂಶಲಿ ವರ್ಕ್ಸ್. ಬಟ್ ಈ ವ್ಯಾರಿಕೋಸ್ ವೇನ್ಸ್ ಪ್ರಾಬ್ಲಮ್ ಮಸಾಜ್ ಥೆರಪಿಯಲ್ಲಿ ಕಮ್ಮಿ ಆಗೋದಿಲ್ಲ. ಅಂದರೆ ಅದು ನಿಮ್ಮ ಡಿಸ್ಫಂಕ್ಷನಲ್ ವೇನ್ಸಿಂದಾಗಿ. ಸೊ ಅದು ಮಸಾಜ್ ಮಾಡಿ ನೀವು ವೇನ್ಸ್ ಕರೆಕ್ಟ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ಸೊ ಐ ಡೋಂಟ್ ಥಿಂಕ್ ಮಸಾಜ್ ಥೆರಪಿ ರಿಯಲಿ ವರ್ಕ್ಸ್. ಓಕೆ. ಸೊ ವೆರಿಕೋಸ್ ವೇನ್ಸ್ ಇದ್ದಾಗ ಜಾಯಿಂಟ್ ಪೇನ್ ಬರುವಂಥ ಸಾಧ್ಯತೆಗಳಿದೆಯಾ ಡಾಕ್ಟರ್? ಇಲ್ಲ, ವ್ಯಾರಿಕೋಸ್ ವೇನ್ಸ್ ಮತ್ತೆ ಜಾಯಿಂಟ್ ಪೇನ್ಸ್ಗೆ ಸಂಬಂಧವಿಲ್ಲ. ಸಂಬಂಧ ಸೊ ತುಂಬಾ ಸಮಯ ನಮಗೆ ತುಂಬಾ ಸರಿ ಪೇಷಂಟ್ಸ್ ಬರ್ತಾರೆ, ನಮ್ಮ ನೀ ಜಾಯಿಂಟಲ್ಲಿ ಪೇನ್ ಉಂಟು, ವ್ಯಾರಿಕೋಸ್ ವೇನ್ಸ್ ಉಂಟು ಅಂತ.
ಸೊ ದೀಸ್ ಆರ್ ಟೂ ಡಿಫ್ರೆಂಟ್ ಎಂಟಿಟೀಸ್. ಯೂಶಲಿ ಹೆಚ್ಚು ತೋರ ಇದ್ದವರಲ್ಲಿ ಈ ವ್ಯಾರಿಕೋಸ್ ವೇನ್ಸ್ ಕಂಡು ಬರುತ್ತೆ. ಓಕೆ. ಯಾಕಂದ್ರೆ ಬ್ಯಾಕ್ ಫ್ಲೋ ಇಸ್ ಡಿಫಿಕಲ್ಟ್ ಬಿಕಾಸ್ ಆಫ್ ಪ್ರೆಷರ್. ಸೊ ಸೇಮ್ ಈ ತೋರ ಇದ್ದವರಲ್ಲಿ ಈ ನೀ ಜಾಯಿಂಟ್ ಆರ್ಥರೈಟಿಸ್ ಅಂತ ಹೇಳ್ತೇವೆ, ಅದು ಕೂಡ ಇರುತ್ತೆ. ಸೊ ದೀಸ್ ಆರ್ ಬೋತ್ ಸೀನ್ ಇನ್ ಒಬೀಸ್ ಇಂಡಿವಿಜುವಲ್ಸ್ ಅಂತ ಹೇಳ್ತೇವೆ. ಓಕೆ. ಸೊ ಈ ಒಬೀಸ್ ಇಂಡಿವಿಜುವಲ್ಸ್ ಅಲ್ಲಿ ಈ ಜಾಯಿಂಟ್ ಪೇನ್ಸ್ ಮತ್ತೆ ವ್ಯಾರಿಕೋಸ್ ವೇನ್ಸ್ ಆರ್ ಟೂ ಡಿಫ್ರೆಂಟ್ ಎಂಟಿಟೀಸ್ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನೊಂದು ಕರೆ ಇದೆ ಅಂತ ಅನ್ಸುತ್ತೆ. ನಮಸ್ತೆ. ಹಲೋ ಹಲೋ ನಮಸ್ತೆ. ನಮಸ್ತೆ, ಹೇಳಿ ಸರ್. ವೀರೇಶ್ ಮಾತಾಡುದು ಮಂಗಳೂರಿಂದ. ಹೇಳಿ ಸರ್, ಹೇಳಿ. ಈಗ ನನ್ನ ಒಂದು ಕಾಲಲ್ಲಿ ವೆರಿಕೋಸ್ ವೇನ್ಸ್ ಕಂಡು ಬಂದಿದೆ. ಹಾಗಾಗಿ ನಾವು ಯಾವ ತಜ್ಞರ ಹತ್ರ ಪ್ರಥಮವಾಗಿ ತೋರಿಸ್ಬೇಕಂತ ಒಂದು ಪ್ರಶ್ನೆ ಇದೆ ನಿಮ್ಮಲ್ಲಿ ಅಲ್ವಾ? ಓಕೆ, ಹೌದು. ಓಕೆ ಓಕೆ ಡಾಕ್ಟರ್, ಇದು ನಿಮಗೆ ವ್ಯಾರಿಕೋಸ್ ವೇನ್ಸ್ ಅಂತ ಕನ್ಫರ್ಮ್ ಇದ್ರೆ, ಸೊ ಐ ಅಡ್ವೈಸ್ ಯು ಶೋ ಇಟ್ ಟು ಅ ವ್ಯಾಸ್ಕ್ಯುಲರ್ ಸರ್ಜನ್ ಪ್ರೈಮರಿಲಿ. ಸೊ ನಿಮಗೆ ಹಲೋ ವೀರೇಶ್, ಅದೇ ಕೇಳಿಸ್ತಾ ಇದೆಯಾ? ಹೌದು. ಓಕೆ ಓಕೆ ಸರ್. ಓಕೆ ಯಾವ ತಜ್ಞರ ಹತ್ರ ತೋರಿಸ್ಬೇಕೆಂದು ಪ್ರೈಮರಿಲಿ ಅದೇ ವ್ಯಾಸ್ಕ್ಯುಲರ್ ಸರ್ಜನ್ಸ್ ಹತ್ರ ತೋರಿಸಿದ್ರೆ ಬೆಟರ್ ಅಂತ ಹೇಳ್ಬೋದು ನಾನು. ಸೊ ಕಾರ್ಡಿಯೋಥೊರಾಸಿಕ್ ಅಲ್ಲ, ಇದು ವ್ಯಾಸ್ಕ್ಯುಲರ್, ಓನ್ಲಿ ವ್ಯಾಸ್ಕ್ಯುಲರ್ ಸರ್ಜರಿ ಅಂತ ಇರ್ತಾರೆ. ಪೆರಿಫೆರಲ್ ವ್ಯಾಸ್ಕ್ಯುಲರ್ ಸರ್ಜನ್ಸ್ ಅಂತ ಹೇಳ್ತಾರೆ. ಹೌದು, ಫಿಸಿಷಿಯನ್ ಈಗ ನಿಮಗೆ ಪ್ರಿಲಿಮಿನರಿ ಟೆಸ್ಟ್ ಎಲ್ಲ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಡಾಪ್ಲರ್, ಇದು ಬ್ಲಡ್ ಟೆಸ್ಟ್ ಎಲ್ಲ ಮಾಡಿ, ಸೊ ದೇ ವಿಲ್ ಆಲ್ಸೋ ರೆಫರ್ ಇಟ್ ಟು ವ್ಯಾಸ್ಕ್ಯುಲರ್ ಸರ್ಜನ್ಸ್, ಪೆರಿಫೆರಲ್ ವ್ಯಾಸ್ಕ್ಯುಲರ್ ಸರ್ಜನ್ಸ್ ಅಂತ ಹೇಳ್ತೇವೆ ನಾವು. ವೀರೇಶ್ ಅವರೇ, ಯೂನಿಟಿ ಹಾಸ್ಪಿಟಲ್ ಡಾಕ್ಟರ್ ನರೇಶ್ ಶೆಟ್ಟಿ ಅವರು ಅವೈಲೇಬಲ್ ಇದ್ದಾರೆ, ನೀವು ಅಲ್ಲಿ ಕೂಡ ಅವರ ಟ್ರೀಟ್ಮೆಂಟ್ ಅನ್ನು ತಗೊಳ್ಬಹುದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ ಡಾಕ್ಟರ್, ಈಗ ಈ ಹಾರ್ಟ್ ಪ್ರಾಬ್ಲಮ್ ಬರುತ್ತೆ ಅಂತ ಕೆಲವರು ಹೇಳ್ತಾರೆ ವೆರಿಕೋಸ್ ವೇನ್ಸ್ ಇದ್ರೆ, ಅದು ಕೂಡ ನಿಜಾನಾ? ಇಲ್ಲ, ವ್ಯಾರಿಕೋಸ್ ವೇನ್ಸ್ ಮತ್ತೆ ಹಾರ್ಟಿಗೆ ಸಂಬಂಧ ಇಲ್ಲ. ಸೊ ಇದು ಮಿಸ್ಕನ್ಸೆಪ್ಷನ್ ಇಸ್ ಡೆಫಿನೆಟ್ಲಿ ದೇರ್. ಲಾಟ್ ಆಫ್ ಪೀಪಲ್ ಕಮ್ ಟು ಅಸ್ ಸೇಯಿಂಗ್ ದಟ್ ವಿ ಹ್ಯಾವ್ ಹಾರ್ಟ್ ಪ್ರಾಬ್ಲಮ್ಸ್ ಆರ್ ಹಾರ್ಟ್ ಫೇಲಿಯರ್ ಅಲ್ಲಿ ವ್ಯಾರಿಕೋಸ್ ವೇನ್ಸ್ ಇಂದಾಗ ಹಾರ್ಟ್ ಫೇಲಿಯರ್ ಬಂದಿದೆ ಅಂತ. ಈ ವ್ಯಾರಿಕೋಸ್ ವೇನ್ಸ್ ಮತ್ತೆ ಹಾರ್ಟಿಗೆ ಏನು ಸಂಬಂಧ ಇಲ್ಲ. ಸೊ ವ್ಯಾರಿಕೋಸ್ ವೇನ್ಸ್ ಇಂದ ಹಾರ್ಟಿಗೆ ಅಂತ ತಾಪತ್ರೆ ಆಗುದಿಲ್ಲ. ಹಾರ್ಟ್ ಪ್ರಾಬ್ಲಮ್ಸ್ ಇದ್ದವರಿಗೆ ಕೂಡ ವ್ಯಾರಿಕೋಸ್ ವೇನ್ಸ್ ಬರೋದಿಲ್ಲ. ಓಕೆ, ಮತ್ತೆ ಇನ್ನು ಕೆಲವರು ಜಿಮ್ಮಿಗೆಲ್ಲ ಹೋಗಿ ಅಲ್ಲಿ ವರ್ಕೌಟ್ ಮಾಡುವಂತ ಸಂದರ್ಭದಲ್ಲಿ ಅವರ ನರಗಳಲ್ಲಿ ಕೆಲವು ಉಬ್ಬು ಬಂದಂತ ಸಂದರ್ಭದಲ್ಲಿ ವೆರಿಕೋಸ್ ವೇನ್ಸ್ ಅಂತ ಭಯ ಪಡ್ತಾರೆ. ಸೊ ಅದು ವೆರಿಕೋಸ್ ವೇನ್ಸ್ ಅಂಡರಲ್ಲಿ ಬರುತ್ತಾ? ಇದು ಯಂಗ್ಸ್ಟರ್ಸ್ ಅಲ್ಲಿ ಬರುವ ಕಾಮನ್ ಡೌಟ್ ಆಕ್ಚುಲಿ. ಈ ವ್ಯಾರಿಕೋಸ್ ವೇನ್ಸ್ ಈ ಜಿಮ್ ಹೋದವರೆಲ್ಲ ಈ ದೊಡ್ಡ ನರಗಳು ಎಲ್ಲ ಕಂಡು ಬರುತ್ತೆ ಬಿಕಾಸ್ ಆಫ್ ವರ್ಕಿಂಗ್ ಔಟ್, ಎಕ್ಸೆಸಿವ್ ವರ್ಕೌಟ್ ಮಾಡಿದಾಗ ಆ ಮಸಲ್ಗೆ ಪ್ರಪೋರ್ಷನೇಟ್ ಆಗಿ ನಿಮ್ಮ ವೇನ್ಸ್ ಕೂಡ ಉಬ್ಬುತ್ತೆ. ಸೊ ಇದು ಆ ಪ್ರಾಬ್ಲಮ್. ಈ ಉಬ್ಬಿದ ನರಗಳಲ್ಲಿ ಎಲ್ಲ ನಾವು ವ್ಯಾರಿಕೋಸ್ ವೇನ್ಸ್ ಅಂತ ಲೇಬಲ್ ಮಾಡೋದಿಲ್ಲ. ಸೊ ಮೆಜಾರಿಟಿ ಆಫ್ ದ ಟೈಮ್ಸ್ ಇಟ್ ಈಸ್ ನಾಟ್ ವ್ಯಾರಿಕೋಸ್ ವೇನ್ಸ್. ಓಕೆ, ಸೊ ಈ ವೆರಿಕೋಸ್ ವೇನ್ಸ್ ಕೆಲವರಲ್ಲಿ ಇರುತ್ತೆ, ನೋಡೋಕ್ಕೂ ತುಂಬಾ ಇರುತ್ತೆ, ಬಟ್ ಏನು ಪೇನ್ ಇರಲ್ಲ. ಸೊ ಹಾಗಾಗಿ ಅವರೇನು ಅನ್ಕೋತಾರೆ ಅಂತ ಹೇಳಿದ್ರೆ ಪೇನ್ ಏನಿಲ್ಲ, ಯಾಕೆ ಡಾಕ್ಟರ್ ಹತ್ರ ಹೋಗ್ಬೇಕು ಅಂತ ಹೇಳಿ ಸುಮ್ಮನೆ ಇರ್ತಾರೆ. ಸೊ ನಿಮ್ಮ ಪ್ರಕಾರ ಅವರಿಗೆ ನೀವು ಏನು ಸಜೆಷನ್ ಕೊಡ್ತೀರಾ? ಈ ವ್ಯಾರಿಕೋಸ್ ವೇನ್ಸ್ ಆಕ್ಚುಲಿ ಫಸ್ಟ್ ಸಿಂಪ್ಟಮ್ ನೀವು ಹೇಳಿದ್ರೆ ಇಟ್ ಈಸ್ ಎಸಿಂಪ್ಟಮ್ಯಾಟಿಕ್. ಅದರಿಂದ ಪೇನ್ ಇರುವುದಿಲ್ಲ, ಬರೀ ನಿಮಗೆ ನರಗಳು ಕಂಡು ಬರುತ್ತೆ. ಸೊ ನೀವು ಅದನ್ನು ಪುಷ್ ಮಾಡ್ತಾ 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 ಇರ್ತೀರಿ. ಕೆಲವೊಂದು ಟೈಮ್ 10 years ಕೂಡ ಪೇನ್ ಇಲ್ಲದೆ, ಏನ್ ಪ್ರಾಬ್ಲಮ್ ಇಲ್ಲದೆ ಇದ್ದವರು ಕೂಡ ಇದ್ದಾರೆ. ಕೆಲವೊಂದು ಟೈಮ್ 1 year ಅಲ್ಲಿ ಸಡನ್ ಗಾಯ ಆಗಿ ಚರ್ಮ ಬ್ಲ್ಯಾಕ್ ಆಗಿ ಬಂದವರು ಕೂಡ ಇದ್ದಾರೆ. ಸೊ ವಾಟ್ ಐ ಅಡ್ವೈಸ್ ಇಸ್, ನೀವು ಪೇನ್ ಇಲ್ಲದಿದ್ರೆ ಕೂಡ ಅದನ್ನು ಒಬ್ಸರ್ವ್ ಮಾಡ್ತಾ ಇರಿ. ಅದು ನರ ದೊಡ್ಡದಾಗ್ತದ, ಅಲ್ಲ ನಿಮ್ಗೆ ಕಾಲಲ್ಲಿ ನೋವು ಬರ್ತಾ ಉಂಟಾ, ಬೇರೆ ನೋ ಟ್ಯಾಬ್ಲೆಟ್ ಅಲ್ಲಿ ಕಮ್ಮಿ ಆಗೋದ ಕಾಯಿಲೆ. ಸೊ ಈ ತರ ಇದ್ರೆ ಕಾಲೆತ್ತಿ ಬೆಡಲ್ಲಿ ಮಲಗಿದಾಗ ನೋವು ಕಮ್ಮಿ ಆಗ್ತದೆ. ದೀಸ್ ಆರ್ ಆಲ್ ಟಿಪಿಕಲ್ ಸಿಂಪ್ಟಮ್ಸ್ ಆಫ್ ವ್ಯಾರಿಕೋಸ್ ವೇನ್ಸ್. ದಟ್ ಈಸ್ ವೆನ್ ವಿ ಅಡ್ವೈಸ್ ಟು ಕನ್ಸಲ್ಟ್ ಅ ವ್ಯಾಸ್ಕ್ಯುಲರ್ ಸರ್ಜನ್ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಈಗ ವೆರಿಕೋಸ್ ವೇನ್ಸ್ ಬಂದಂಥ ಸಂದರ್ಭದಲ್ಲಿ ಎಲ್ಲ ವೆರಿಕೋಸ್ ವೇನ್ಸ್ಗೆ ಟ್ರೀಟ್ಮೆಂಟ್ ಅಗತ್ಯ ಇದೆಯಾ, ಹಾಗೂ ಸರ್ಜರಿ ಅವಶ್ಯಕತೆ ಇರುತ್ತಾ? ಇಲ್ಲ, ಎಲ್ಲ ಸ್ಟೇಜಸ್ ಆಫ್ ವ್ಯಾರಿಕೋಸ್ ವೇನ್ಸ್ ನಾವು ಆಪರೇಟ್ ಮಾಡೋದಿಲ್ಲ. ಸೊ ಮೆಜಾರಿಟಿ ಆಫ್ ದ ಟೈಮ್ಸ್ ವ್ಯಾರಿಕೋಸ್ ವೇನ್ಸ್ಗೆ ಏನು ಸರ್ಜರಿ ಬೇಡ. ಸೊ ನಾವು ಅದರಲ್ಲಿ ಕೂಡ ಅಸೆಸ್ ಮಾಡ್ತೇವೆ, ಸ್ಟೇಜ್ ಮಾಡ್ತೇವೆ. ಸೊ ವಿ ವಿಲ್ ಆಸ್ಕ್ ಫಾರ್ ಅ ಡಾಪ್ಲರ್, ವಿ ವಿಲ್ ಸಿ ಇನ್ ವಿಚ್ ಸ್ಟೇಜ್ ಇಟ್ ಇಸ್. ವಿ ವಿಲ್ ಅಸೆಸ್ ದ ಸೂಪರ್ಫಿಷಿಯಲ್, ಅಂದರೆ ಚರ್ಮದ ಅಡಿಯಲ್ಲಿರುವ ನರಗಳನ್ನು ಅಸೆಸ್ ಮಾಡ್ತೇವೆ, ಮತ್ತೆ ಆಳದ ರಕ್ತನಾಳಗಳನ್ನು ಅಸೆಸ್ ಮಾಡ್ತೇವೆ. ಅದರಲ್ಲಿ ಡ್ಯಾಮೇಜ್ ಉಂಟಾ ಇಲ್ಲ ಅಂತ ನೋಡ್ತೇವೆ. ಮೇನ್ಲಿ ರಿಫ್ಲಕ್ಸ್, ಅಂದರೆ ನಿಮ್ಮ ರಕ್ತ ಹಿಂದೆ ಕಾಲಿಗೆ ಬರ್ತಾ ಉಂಟಾ, ಇಲ್ಲ ಕರೆಕ್ಟಾಗಿ ಹಾರ್ಟಿಗೆ ಹೋಗ್ತಾ ಉಂಟಾ, ಅದನ್ನೆಲ್ಲ ಅಸೆಸ್ ಮಾಡಿ ನೋಡ್ತೇವೆ.
ಸೊ ಇದು ನಾನು ಹೇಳಿದಾಗೆ 3rd, 4th ಮತ್ತು 5th ಸ್ಟೇಜಸ್ ಯೂಶಲಿ ನಾವು ಟ್ರೀಟ್ ಮಾಡ್ತೇವೆ. ಸೊ 1 and 2 ನಾವೇನು ಅಡ್ವೈಸ್ ಮಾಡೋದಿಲ್ಲ. ಓಕೆ. ಸೊ ಈ ವೆರಿಕೋಸ್ ವೇನ್ಸ್ ಬರದೇ ಇರುವ ಹಾಗೆ ಯಾವೆಲ್ಲ ರೀತಿಯ ಪ್ರಿಕಾಷನ್ಸ್ ಮತ್ತು ಏನೆಲ್ಲ ಮೆಷರ್ಸ್ ತಗೋಬೋದು? ಏನಾದರೂ ನಮ್ಮ ಆಹಾರ ಪದ್ಧತಿಯಲ್ಲಿ ಏನಾದರೂ ಬದಲಾವಣೆಗಳನ್ನು ಮಾಡಬೇಕಾದಿತ್ತಾ ಅಥವಾ ಜೀವನ ಶೈಲಿಯಲ್ಲಿ ಏನಾದರೂ ಬದಲಾವಣೆಗಳನ್ನು ಮಾಡಬೇಕಾದಿತ್ತಾ? ಈ ಲೈಫ್ ಸ್ಟೈಲ್ ಚೇಂಜಸ್, ಫುಡ್ ಇದೆಲ್ಲ ಚೇಂಜಸ್ ಇದೆಲ್ಲ ಯೂಶ್ವಲಿ ಒಬೀಸ್ ಅಂದರೆ ತೋರೆದ್ದ ವ್ಯಕ್ತಿಗಳಿಗೆ ನಾವು ಅಡ್ವೈಸ್ ಮಾಡ್ತೇವೆ. ಬಿಕಾಸ್ ಒಬಿಸಿಟಿ ಇದ್ದರೆ ಮೆಜಾರಿಟಿ ಆಫ್ ದ ಟೈಮ್ಸ್ ನಾವು ವೆಯ್ಟ್ ರೆಡ್ಯೂಸ್ ಅಟ್ಲೀಸ್ಟ್ 5 kg ರೆಡ್ಯೂಸ್ ಮಾಡಿದಾಗ ವ್ಯಾರಿಕೋಸ್ ವೇನ್ಸ್ ಚಿಕ್ಕದಾಗೋದು ಕೂಡ ನೋಡಿದ್ದೇವೆ. ತುಂಬ ದಪ್ಪ ಇದ್ದರೆ ನಾವು ಬೇರಿಯಾಟ್ರಿಕ್ ಸರ್ಜರಿ ಅಂತ ಹೇಳ್ತೇವೆ, ಅಂದರೆ ಈ ಹೊಟ್ಟೆ ಸೈಜ್ ಕಮ್ಮಿ ಮಾಡೋ ಸರ್ಜರಿ ಹೇಳ್ಬೋದು. ಅದನ್ನು ಅಡ್ವೈಸ್ ಮಾಡಿ ನಂತರನೇ ವ್ಯಾರಿಕೋಸ್ ವೇನ್ಸ್ ಟ್ರೀಟ್ಮೆಂಟ್ ಮಾಡ್ತೇವೆ. ಅಂದರೆ ದಪ್ಪ ಇದ್ದವರಿಗೆ ಯೂಶಲಿ ಆಪರೇಷನ್ ಮಾಡಿದ್ರು ಕೂಡ ಹೊಸ ರಕ್ತನಾಳಗಳು ಉಬ್ಬುವ ಚಾನ್ಸಸ್ ಉಂಟು, ಬಿಕಾಸ್ ದ ಮೇನ್ ಕಾಸ್ ಇಸ್ ಸ್ಟಿಲ್ ಲೈಯಿಂಗ್ ದೇರ್. So that is why we advise lifestyle changes in obese individuals. ಮತ್ತೆ ನೀವೀಗ ನಿಮ್ಮ ವರ್ಕ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ನಿಮ್ದು ಈಗ ಲಾಂಗ್ ಸ್ಟ್ಯಾಂಡಿಂಗ್ ಪ್ರೊಫೆಷನ್ ಆದರೆ ಲೈಕ್ ಕಾನ್ಸ್ಟೇಬಲ್ಸ್, ಬಸ್ ಕಂಡಕ್ಟರ್ಸ್, ಟೀಚರ್ಸ್ ಅಂಡ್ ಆಲ್ ದ್ಯಾಟ್. ಸೊ ಆ ಥರದ ಪ್ರೊಫೆಷನಲ್ಲಿ ಇದ್ದವರಿಗೆ ವಿ ಅಡ್ವೈಸ್ ಪ್ರಿವೆಂಟಿವ್ ಸ್ಟಾಕಿಂಗ್ಸ್, ವಾಕಿಂಗ್ ರೆಗ್ಯುಲರ್ಲಿ. ಲಾಂಗ್ ಸ್ಟ್ಯಾಂಡಿಂಗ್ ಇದ್ರೂ ಕೂಡ ನಿಮ್ಮ ಕೆಲಸದಲ್ಲಿ ಸ್ವಲ್ಪ ಆಚೆ ನಡೆಯುವುದು, ಎಕ್ಸಸೈಸ್ ಮಾಡೋದು. ಸೊ ದಟ್ ಈಸ್ ವಾಟ್ ವಿ ಕ್ಯಾನ್ ಅಡ್ವೈಸ್ ಫಾರ್ ದೀಸ್ ಲೈಫ್ ಸ್ಟೈಲ್ ಚೇಂಜಸ್. ಓಕೆ. ಸೊ ವೀಕ್ಷಕರೇ, ಇಷ್ಟೊತ್ತು ಡಾಕ್ಟರ್ ನರೇನ್ ಶೆಟ್ಟಿಯವರು ವೆರಿಕೋಸ್ ವೇನ್ಸ್ಗೆ ಕಾರಣಗಳು ಏನು ಹಾಗೂ ಲೇಸರ್ ಟ್ರೀಟ್ಮೆಂಟ್ ಮುಖಾಂತರ ಯಾವ ರೀತಿ ನಾವು ಚಿಕಿತ್ಸೆಯನ್ನು ಪಡ್ಕೋಬಹುದು ಹಾಗೂ ವೆರಿಕೋಸ್ ವೇನ್ಸ್ಗೆ ಸಂಬಂಧಿತ ಹಲವಾರು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡಿದ್ದಾರೆ ಹಾಗೂ ಮಾಹಿತಿಯನ್ನು ನೀಡಿದ್ದಾರೆ. ಇವರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳನ್ನು ನಾವು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು ಡಾಕ್ಟರ್. ವೀಕ್ಷಕರೇ, ಇಲ್ಲಿಯವರೆಗೆ ಇಂದಿನ ಆರೋಗ್ಯ ಸ್ಪರ್ಶ ಕಾರ್ಯಕ್ರಮದಲ್ಲಿ ವೆರಿಕೋಸ್ ವೇನ್ಸ್ ಹಾಗೂ ಲೇಸರ್ ಚಿಕಿತ್ಸೆ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ. ಮುಂದಿನ ವಾರ ಮತ್ತೆ ಆರೋಗ್ಯ ಸ್ಪರ್ಶ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ನಾನು ಭೇಟಿಯಾಗ್ತೇನೆ. ಧನ್ಯವಾದಗಳು. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.